ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಹರೇ ಕೃಷ್ಣ. ಎಲ್ಲರಿಗೂ ನಾವು ನಿನ್ನೆ ಇಲ್ಲಿ ನಿಲ್ಲಿಸಿದ್ದೇವೆ. ಅದೇ ಭಗವಂತನ ಶಕ್ತಿ. ಶಕ್ತಿಯ ಬಗ್ಗೆ ನೋಡ್ತಾ ಇದ್ದೇವೆ ನಾವು. ಅದೇ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಮನಸ್ಸು ಬುದ್ಧಿ ಅಹಂಕಾರ ಇವೆಲ್ಲ ಭಗವಂತನ ಅಪರಾಶಕ್ತಿಗಳು. ಅಪರ ಅಂದ್ರೆ ಸಪರೇಟೆಡ್. ಭಗವಂತ ಗೀತೆಯಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ. ಭೂಮಿರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರ್ ಅಷ್ಟದ. ಭೂಮಿ ಅಂದ್ರೆ ಮಣ್ಣು, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ ಇದೆಲ್ಲ ಭಗವಂತನ ಪರಾಶಕ್ತಿ. ಅಪರಾಶಕ್ತಿ ಸಪರೇಟ್. ಭಿನ್ನ ಪ್ರಕೃತಿರ ಅಷ್ಟದ 8 ಬಗೆಯ ನನ್ನ ಪ್ರತ್ಯೇಕ ಶಕ್ತಿಗಳು. ಆದರೆ ಜೀವಿಯು ಸರ್ವೋತ್ಕೃಷ್ಟ ಶಕ್ತಿಯಾಗಿಲ್ಲ, ಉಳಿದಿಲ್ಲಗಳಿಂದ ಭಿನ್ನ, ಇದಕ್ಕಿಂತ ಭಿನ್ನವಾದದ್ದು ಜೀವಿಯದ್ದು. ಅದು ಪರಾ ಪ್ರಕೃತಿಗೆ ಸೇರಿದ್ದು ಜೀವಿ. ಭಗವಂತ ಹೇಳ್ತಾರೆ ಅಪರೇಯಂ ಇತಸ್ತ್ವನ್ಯ ಪ್ರಕೃತಿ ವಿದ್ಧಿಮೇ ಪರ ಜೀವಭೂತ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅದೇ ನನ್ನ ಇನ್ನೊಂದು ಶಕ್ತಿ ಉಂಟು. 8 ಶಕ್ತಿ ಏನುಂಟು ಇದು ಭೌತಿಕ. ಅದರಲ್ಲಿ 5 ಸ್ಥೂಲ: ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಇದು ಸ್ಥೂಲವಾದದ್ದು, ಕಣ್ಣಿಗೆ ಕಾಣುವಂಥದ್ದು. ನಂತರ ಸೂಕ್ಷ್ಮವಾದದ್ದು ಮನಸ್ಸು, ಬುದ್ಧಿ, ಅಹಂಕಾರ. ಭಗವಂತನ ಇದು 8 ಸಹ ಭೌತಿಕ ಶಕ್ತಿ, ಭಗವಂತನ ಸಪರೇಟ್ ಆದದ್ದು ಅಪರಾಶಕ್ತಿ. ಆದ್ರೆ ಆತ್ಮ ಸರ್ವೋಚ್ಚವಾದ ಶಕ್ತಿ, ಅದು ಭಗವಂತನ ತಟಸ್ಥ ಶಕ್ತಿ, ಅದು ಆಧ್ಯಾತ್ಮಿಕ ಶಕ್ತಿ. ಹಾಗೆ ನಂತರ ಇಲ್ಲಿ ಭಗವಂತನ ದಿವ್ಯ ರೂಪವು ಶಾಶ್ವತವಾದದ್ದು ಮತ್ತು ದಿವ್ಯಾನಂದವಾದದ್ದು. ಇಂತಹ ದಿವ್ಯ ರೂಪವು ಹೈಕಸತ್ವದ ಗುಣದ ಉತ್ಪನ್ನವಾಗುವುದು ಹೇಗೆ ಸಾಧ್ಯ? ಆದ್ದರಿಂದ ಭಗವಂತನ ರೂಪದಲ್ಲಿ ನಂಬಿಕೆ ಇಲ್ಲದವರು ಖಂಡಿತವಾಗಿಯೂ ಶ್ರದ್ಧಾಹೀನ ದಾನವರು. ಅವರು ಅಸ್ಪೃಶ್ಯರು, ನರಕದ ದೋರೆಯಿಂದ ದಂಡನೆಗೆ ಅರ್ಹರಾದವರು ಮತ್ತು ನೋಡಬಾರದ ಅಮಾನ್ಯರು. ಈ ಭಗವಂತನ ರೂಪ ಎಂತ ಉಂಟು ಅದು ದಿವ್ಯವಾದದ್ದು. ಭಗವಂತನಿಗೆ ರೂಪ ಆದದ್ದು ಸತ್ ಚಿತ್ ಆನಂದ. ಭಗವಂತ ಶಾಶ್ವತ, ಸತ್ ಚಿತ್ ಮತ್ತೆ ಆನಂದ. ಭಗವಂತ ಶಾಶ್ವತ, ಚಿತ್ ಎಲ್ಲದರ ಜ್ಞಾನ ಉಂಟು, ಯಾವಾಗ್ಲೂ ಆನಂದದಲ್ಲಿ ಇರ್ತಾರೆ. ಬ್ರಹ್ಮಾಜಿ ಬ್ರಹ್ಮಸಹಿತೆಯಲ್ಲಿ ಸಹ ಹೇಳ್ತಾರೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ್ ಆದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಸರ್ವ ಕಾರಣ ಕಾರಣಂ. ಭಗವಂತ ಎಲ್ಲಾ ಕಾರಣಗಳಿಗೆ ಕಾರಣನಾದವನು. ಅವರು ಇರುವುದು ಶುದ್ಧ ಸತ್ವದಲ್ಲಿ. ಭಗವಂತ ಈ 3 ಗುಣದಲ್ಲಿ ಬರುವುದಿಲ್ಲ. ವಿಷ್ಟಭ್ಯ ವಿರಜಂ. ಬ್ರಹ್ಮಾಜಿ ಭಾಗವತದಲ್ಲಿ ತಿಳಿಸ್ತಾರೆ, ಭಗವಂತ ಶುದ್ಧ ಸತ್ವದಲ್ಲಿ ಇರ್ತಾರೆ. ವಾಸುದೇವ ತತ್ವ ಅಂತ ಕರೀತಾರೆ. ಈ ಭೌತಿಕ ಜಗತ್ತಿನಲ್ಲಿ 3 ಗುಣ, ಅದರಲ್ಲಿ ಯಾವುದು ಪ್ಯೂರ್ ಇಲ್ಲ. ಶುದ್ಧ ಸತ್ವಸ್ಯ ಶುದ್ಧ ರಜವೂ ಇಲ್ಲ, ಶುದ್ಧ ತಮವೂ ಇಲ್ಲ, ಮಿಕ್ಸ್. ಅದರಲ್ಲಿ ಸ್ಪರ್ಧೆ ನಡೀತಾರೆ.
ಭಗವಂತ ಭಗವದ್ಗೀತಾದ 14ನೇ ಅಧ್ಯಾಯದಲ್ಲಿ ಇದನ್ನ ವಿವರಿಸ್ತಾರೆ. ಸ್ಪರ್ಧೆ, ಓಕೆ, ಟಗ್ ಆಫ್ ವಾರ್ ಸ್ಪರ್ಧೆ ನಡೀತದೆ. ಸತ್ವಗುಣ, ರಜೋಗುಣ, ತಮೋಗುಣ ಇದು ಮಿಕ್ಸ್ ಆಗಿ, ಓಕೆ, ಒಂದರಿಂದ ಒಂದು ಪ್ರಬಲ ಆಗ್ಲಿಕ್ಕೆ ನೋಡ್ತದೆ. ಆದ್ದರಿಂದ ಭಗವಂತನ ರೂಪದಲ್ಲಿ ನಂಬಿಕೆ ಇಲ್ಲದವರು ಖಂಡಿತವಾಗಿಯೂ ಶ್ರದ್ಧಾಹೀನ ದಾನವರು, ಅಸುರರು. ಭಗವಂತನ ರೂಪದಲ್ಲಿ ನಂಬಿಕೆ ಇಲ್ಲದವರು, ಭಗವಂತನಿಗೆ ಶಾಶ್ವತವಾದ ರೂಪ ಉಂಟು. ಓಕೆ, ಹಾಗೆ ಬೈಬಲ್ ಅಲ್ಲಿ ಸಹ ಹೇಳ್ತಾರೆ, ಮ್ಯಾನ್ ಇನ್ ದ ಇಮೇಜ್ ಆಫ್ ಗಾಡ್. ಓಕೆ, ಭಗವಂತ ನಮ್ಮನ್ನ ಮಾಡಿದ್ದು ಅವರ ರೂಪದಿಂದ. ಬೈಬಲ್ ಅಲ್ಲಿ ಸಹ ಉಂಟು, ಭಗವಂತನ ರೂಪ ಉಂಟು. ಆ ದಾನವರು ಅವರು ನರಕದ ದೊರೆಯಿಂದ ದಂಡನೆಗೆ ಅರ್ಹರಾದವರು ಮತ್ತು ನೋಡಬಾರದ ಅಮಾನ್ಯರು. ಯಾರು ಹಾಗೆ ಹೇಳ್ತಾರೆ ಚೈತನ್ಯ ಮಹಾಪ್ರಭು. ಇದನ್ನ ಮುಂದೆ ಇಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ತಿಳಿಸ್ತಾರೆ. ಬೌದ್ಧರನ್ನು ನಾಸ್ತಿಕರೆಂದು ಕರೆಯಲಾಗಿದೆ. ಬೌದ್ಧರನ್ನು ನಾಸ್ತಿಕರು ಅಂದ್ರೆ ಅವರು ವೇದವನ್ನ ಇದು ಮಾಡುವುದಿಲ್ಲ, ಆಕ್ಸೆಪ್ಟ್ ಮಾಡುವುದಿಲ್ಲ. ವೇದವನ್ನ ನಾವು ರಿಜೆಕ್ಟ್ ಮಾಡಿದ್ರೆ ಮತ್ತೆ ನಮ್ಗೆ ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಾಜಿ ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ ಎಲ್ಲ ದೇವತೆಗಳನ್ನ ಕೂತ್ಕೊಳ್ಳಿಸಿ ಅವರಿಗೆ ತಿಳಿಸ್ತಾರೆ ಭಗವಂತನ ಹೇಗೆ ನಾವು ತಿಳಿಬಹುದು. ಭಗವಾನ್ ಶಬ್ದ ಗೋಚರ ಅಂದ್ರೆ ವೇದ ಸಾಹಿತ್ಯದಿಂದ ನಮಗೆ ಗೋಚರ ಆಗ್ತದೆ. ಶ್ರುತಿ, ವೇದ ಅಂದ್ರೆ ಕೇಳಿ ತಿಳಿಯೋದು. ಏಕೆಂದರೆ ಓಕೆ, ಬೌದ್ಧರನ್ನು ನಾಸ್ತಿಕರೆಂದು ಕರೆಯಲಾಗಿದೆ, ಏಕೆಂದರೆ ವೇದಗಳಲ್ಲಿ ಅವರಿಗೆ ಗೌರವ ಇಲ್ಲ, ಅದಕ್ಕೆ ಅವರನ್ನ ನಾಸ್ತಿಕರು ಅಂತ ಹೇಳಿ. ಯಾರು ವೇದಗಳನ್ನ ಗೌರವಿಸುವುದಿಲ್ಲ ಅವರನ್ನ ನಾಸ್ತಿಕ ಅಂತ. ಆದರೆ ಮೇಲೆ ಹೇಳಿದ ಹಾಗೆ ವೇದಗಳ ಅನುಯಾಯಿಗಳಂತೆ ನಟಿಸುತ್ತಾ ವೇದಗಳ ಸಿದ್ಧಾಂತಗಳನ್ನು ಉಲ್ಲಂಘಿಸುವವರು ಬೌದ್ಧರಿಗಿಂತ ಹೆಚ್ಚು ಅಪಾಯಕಾರಿಗಳು. ಹಾಗೆ ಇವರು ಅದಕ್ಕಿಂತಲೂ ಡೇಂಜರ್. ಓಕೆ, ಯಾರು ವೇದದ ಹಾಗೆ ನಟಿಸ್ತಾರೆ, ವೇದವನ್ನ ಪಾಲನೆ ಮಾಡ್ತೇನೆ ಆ ತರ ನಟಿಸ್ತಾರೆ, ಆ ತರದವರು ಈ ಬೌದ್ಧರಿಗಿಂತಲೂ ಹೆಚ್ಚು ಅಪಾಯಕಾರಿ. ಅಂದ್ರೆ ಅವರು ವೇದದ ಮೈನ್ ಉದ್ದೇಶವನ್ನ ತಿಳಿಯುವುದಿಲ್ಲ. ವೇದದ ಉದ್ದೇಶ ನಾವು ಭಗವಂತನನ್ನ ತಿಳಿಯುವುದು, ಭಗವಂತನಿಗೆ ಶರಣು. ವೇದೇಶ ಸರ್ವೇ ಅಹಮೇವ ವೇದ್ಯೋ. ಭಗವಂತ ಹೇಳ್ತಾರೆ ಭಗವದ್ಗೀತಾದಲ್ಲಿ, ಎಲ್ಲ ವೇದದಿಂದ ತಿಳಿಯಬೇಕಾದದ್ದು ನನ್ನನ್ನೇ. ವೇದಾಂತ ಕರ್ತೃಸ ನಾನೇ, ವೇದವನ್ನು ತಿಳಿದವನು ನಾನೇ. ವೇದ ವಿದೇಹ ಚಾಹಂ. ಓಕೆ, ಅವರು ಬೌದ್ಧರಿಗಿಂತಲೂ ಹೆಚ್ಚು ಅಪಾಯಕಾರಿ. ಹಾಗೆ ಶ್ರೀ ವೇದವ್ಯಾಸರು ದಯೆ ಇಟ್ಟು ವೇದಾಂತ ಸೂತ್ರದಲ್ಲಿ ವೇದ ಜ್ಞಾನವನ್ನು ಸಂಕಲಿಸಿದ್ದಾರೆ. ವೇದವ್ಯಾಸರು ಅಂದ್ರೆ ಜೀವಿಗಳಿಗೋಸ್ಕರ ದಯೆ ಇಟ್ಟು ವೇದಾಂತ ಸೂತ್ರದಲ್ಲಿ ವೇದ ಜ್ಞಾನವನ್ನ ಸಂಕಲಿಸಿದ್ದಾರೆ. ಅದೇ ವೇದ ಅಂತ ಅಂದ್ರೆ ವೇದದ ಅಂತಿಮ ಉಪದೇಶ ವೇದಾಂತ ಸೂತ್ರದಲ್ಲಿ ಉಂಟು. ಆದರೆ ಮಾಯಾವಾದದ ಪಂಥದ ಮಾಯವಾದ ಶಂಕರ ಸಂಪ್ರದಾಯ ಅನುಸಾರವಾದ ವ್ಯಾಖ್ಯಾನವನ್ನು ಶ್ರವಣ ಮಾಡುವ ಯಾರೇ ಆಗಲಿ ಖಂಡಿತವಾಗಿಯೂ ಆತ್ಮ ಸಾಕ್ಷಾತ್ಕಾರ ಮಾರ್ಗದಿಂದ ಭ್ರಷ್ಟರಾಗುತ್ತಾರೆ. ಆದ್ರೆ ಅದನ್ನು ಅವರೇ ಕೊಟ್ಟದ್ದು. ಆದ್ರೆ ಯಾರೋ ಮಾಯಾವಾದದ ಪಂಥದ ವ್ಯಾಖ್ಯಾನವನ್ನು ಶ್ರವಣ ಮಾಡುವ ಯಾರೇ ಆಗ್ಲಿ ಅವರು ಖಂಡಿತವಾಗಿ ಮಾರ್ಗದಿಂದ ಭ್ರಷ್ಟರಾಗ್ತಾರೆ. ಚೈತನ್ಯ ಮಹಾಪ್ರಭು ಇದನ್ನೇ ಹೇಳುವುದು ಚೈತನ್ಯ ಚರಿತ. ಮಾಯಾವಾದಿ ಭಾಷ್ಯ ಸುನ್ಲೆ ಹೊಯ್ ಸರ್ವನಾಶ. ಓಕೆ, ಮಾಯಾವಾದದ ಮಾತನ್ನ ಯಾರು ಕೇಳ್ತಾರೆ ಅವರು ಸರ್ವನಾಶ ಆಗಿ ಹೋಗ್ತಾರೆ ಅಂತ ಚೈತನ್ಯ ಮಹಾಪ್ರಭು ವಾರ್ನಿಂಗ್ ಕೊಟ್ಟಿದ್ದಾರೆ. ಓಕೆ, ಅದನ್ನ ಆಚಾರ್ಯರು ಮುಂದೆ ತಿಳಿಸ್ತಾರೆ. ಉಗಮ ತತ್ವ ವೇದಾಂತ ಸೂತ್ರಗಳ ಪ್ರಾರಂಭಿಕ ವಿಷಯವಾಗಿದೆ. ವಿಶ್ವದ ಸಕಲ ಅಭಿವ್ಯಕ್ತಿಗಳು ದೇವೋತ್ತಮ ಪರಮಪುರುಷನ ವಿವಿಧ ಅಚಿಂತ್ಯ ಶಕ್ತಿಗಳಿಂದ ಉದ್ಭವವಾದುದು. ಎಲ್ಲ ಅಭಿವ್ಯಕ್ತಿ ಎಂತ ಉಂಟು ಈ ಭೌತಿಕ ಜಗತ್ತಿನ, ಅದೆಲ್ಲ ಭಗವಂತನ ವಿವಿಧವಾದ ಅಚಿಂತ್ಯವಾದ ಶಕ್ತಿ, ಅದರಿಂದ ಉದ್ಭವವಾದದ್ದು. ಪುರುಷಮಣಿಯ ಉದಾಹರಣೆಯು ಉಗಮ ತತ್ವಕ್ಕೂ ಅನ್ವಯಿಸುತ್ತದೆ. ಪುರುಷಮಣಿಯು ಅಮಿತ ಪ್ರಮಾಣದಲ್ಲಿ ಕಬ್ಬಿಣವನ್ನು ಚಿನ್ನವಾಗಿ ಪರಿವರ್ತಿಸಬಲ್ಲದು. ಓಕೆ, ಆ ಉಗಮಮಣಿ. ಓಕೆ, ಅದರ ಕಥೆ ಸಹ ಬರುತ್ತೆ, ನಾವು ನೆಕ್ಸ್ಟ್ ಕಾಣ್ಬೋದು. ಅದೇನು ಮಾಡುತ್ತೆ, ಕಬ್ಬಿಣವನ್ನ ಚಿನ್ನವಾಗಿ ಪರಿವರ್ತಿಸ್ತದೆ. ಆದರೆ ಅದು ಮಾತ್ರ ಇದ್ದಂತೆ ಇರುತ್ತದೆ. ಅಂತೆಯೇ ಪರಮಪುರುಷ ಭಗವಂತನು
ತನ್ನ ಅಚಿಂತ್ಯ ಶಕ್ತಿಗಳಿಂದ ಸಕಲ ಅಭಿವ್ಯಕ್ತಿಗಳನ್ನು ಸೃಷ್ಟಿಸಬಲ್ಲ. ಭಗವಂತನು ಸಹ ಅವನ ಅಚಿಂತ್ಯ ಶಕ್ತಿ. ಭಗವಂತನಿಗೆ ಬೇರೆ ಶ್ವೇತಾಶ್ವತರ ಉಪನಿಷತ್ತಲ್ಲಿ ನತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ. ಭಗವಂತನಿಗೆ ಏನು ಮಾಡ್ಬೇಕು ಅಂತಿಲ್ಲ ಅಂದ್ರೆ ಎಲ್ಲವರ ಶಕ್ತಿಯಿಂದ ಮಾಡ್ತದೆ. ಎಲ್ಲ ಅವರು ವಿಷ್ಣು ಪುರಾಣ ಹೇಳ್ತದೆ, ಏಕದೇಶ ಸ್ಥಿತಯಾಗ್ನಿರ್ ಜ್ಯೋತಿಸ್ ವಿಸ್ತಾರಿಣಿ ಯಥಾ. ಅಂದ್ರೆ ಭಗವಂತ ಎಲ್ಲವನ್ನ ಅವರ ಶಕ್ತಿಯಿಂದ ಮಾಡ್ತಾರೆ. ಹೇಗೆ ಬೆಂಕಿ ಒಂದು ಜಾಗದಲ್ಲಿ ಇದ್ದು, ಏಕದೇಶ ಸ್ಥಿತ ಆಗ್ನೇರ್ ಜ್ಯೋತಿಸ್ ವಿಸ್ತಾರಿಣಿ ಯಥಾ. ಬೆಂಕಿ ಒಂದು ಜಾಗದಲ್ಲಿ ಇದ್ದು, ಓಕೆ, ಅದರ ಬೆಳಕು ಮತ್ತು ಶಾಖವನ್ನ ಹರಡುತ್ತೆ. ಆ ತರವೇ ಭಗವಂತ ಒಂದೇ ಇದರಲ್ಲಿದ್ದು ಅವರ ಶಕ್ತಿಯಿಂದ ಎಲ್ಲವನ್ನ ಮಾಡ್ತಾರೆ. ಹಾಗೆ ಅವ್ರ ಶಕ್ತಿಯನ್ನ ಸ್ಪ್ರೆಡ್ ಮಾಡ್ತಾರೆ ಭಗವಂತ. ಅಚಿಂತ್ಯ ಶಕ್ತಿಗಳಿಂದ ಸಕಲ ಅಭಿವ್ಯಕ್ತಿಗಳ ಜಗತ್ತನ್ನು ಸೃಷ್ಟಿಸಬಲ್ಲ. ಎಲ್ಲವನ್ನು ಭಗವಂತ ಮಾಡ್ತಾರೆ. ಅನಂತರವು ಅವನು ಪೂರ್ಣನು ಮತ್ತು ವಿಕಾರರಹಿತನು. ಅವರು ಪೂರ್ಣ ಅಂದ್ರೆ ಭಗವಂತನಿಂದ ಎಷ್ಟೇ ಹೊರ ಬಂದ್ರು ಅವರು ಪೂರ್ಣವಾಗಿ ಇರ್ತಾರೆ. ಓಕೆ, ಹಾಗೆ ಉಪನಿಷತ್ ಸಹ ತಿಳಿಸ್ತದೆ ಬೃಹದಾರಣ್ಯಕ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ. ಭಗವಂತ ಪೂರ್ಣ. ಹಾಗೆ ಅವರಿಂದ ಯಾವುದೆಲ್ಲ ಎಷ್ಟೇ ವಸ್ತುಗಳು ಹೊರಗೆ ಬಂದ್ರು ಅವರು ಪೂರ್ಣವಾಗಿ ಇರ್ತದೆ. ಅವರಲ್ಲಿ ಯಾವುದೇ ಕಮ್ಮಿ ಬರುವುದಿಲ್ಲ. ಓಕೆ, ನಾವು ಈಗ ಹೇಗಂದ್ರೆ ನಾವು ಒಂದು ಪ್ಲೇಟಲ್ಲಿ ಆಹಾರ ಹಾಕಿರ್ತೇವೆ, ನಾವು ಅದನ್ನ ತಗೊಂಡ್ರೆ ಅದು ಮುಗ್ದು ಹೋಗ್ತದೆ. ಹಾಗೆ ಭಗವಂತನ ಗುಣ ಎಂತದಂದ್ರೆ ಭಗವಂತನಿಂದ ಎಷ್ಟು ಇದನ್ನ ತೆಗೆದ್ರು ಅದರಲ್ಲಿ ಕಡಿಮೆ ಅಂತ ಆಗುವುದಿಲ್ಲ. ಯಾಕೆಂದ್ರೆ ಅವರು ಪೂರ್ಣ. ಅವನು ಪೂರ್ಣ ಮತ್ತು ಅಸಂಖ್ಯ ಪೂರ್ಣಗಳು ಅವನಿಂದ ಉದ್ಭವ ಆದ ನಂತರವೂ ಅವನು ಪೂರ್ಣನಾಗಿ ಇರುವನು. ಭಗವಂತ ಪೂರ್ಣ ಆಗೇ ಇರ್ತದೆ ಅವರಿಂದ. ನಾವು ಬ್ರಹ್ಮ ವಿಮೋಹನ್ ಲೀಲಾ ಈ ಭಾಗವತದಲ್ಲೇ ಬರುತ್ತೆ 10ನೇ ಸ್ಕಂದದಲ್ಲಿ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಬ್ರಹ್ಮ ಮೇಲಿಂದ ದೇವತೆಯವರು ಹೇಳ್ತಾರೆ ಇವರು ಭಗವಂತ ಅಂತ. ಓಕೆ, ಬ್ರಹ್ಮನಿಗೆ ಬಿಲೀವ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ಚಿಕ್ಕ ಬಾಲಕ, ಅವನು ಅಗಾಸುರನ ವಧೆ ಮಾಡಿದ್ದಾನೆ. ನೀನ್ ಎಂತ ಹೇಳ್ತೀಯ, ಅಗಾಸುರನ ವಧೆ ಮಾಡಿದ್ದಾನ ಕೃಷ್ಣ, ನನ್ನ ಭಗವಂತ ನನಗೆ ಗೊತ್ತಿಲ್ವಾ ಅಂತ ತುಂಬಾ ಹೇಳ್ತಾರೆ. ಅದಕ್ಕೆ ಬ್ರಹ್ಮ ಟೆಸ್ಟ್ ಮಾಡ್ಲಿಕ್ಕೋಸ್ಕರ, ಓಕೆ ಭಗವಂತ ಹೌದಾ ಟೆಸ್ಟ್ ಮಾಡ್ಲಿಕ್ಕೋಸ್ಕರ ದನಗಳನ್ನ ಮತ್ತೆ ಕರುಗಳನ್ನ ಮತ್ತೆ ಆ ಗೋಪ ಬಾಲಕನೇ ಎಲ್ಲ ಕದ್ಕೊಂಡು ಬ್ರಹ್ಮಲೋಕದಲ್ಲಿ ಬಚ್ಚಿಡ್ತಾರೆ. ಬ್ರಹ್ಮಲೋಕದಲ್ಲಿ ಹಾಗೆ 1 ವರ್ಷ ಆಗುತ್ತೆ. ಮತ್ತೆ ಕಳೆದು ಬ್ರಹ್ಮ ಬಂದು ನೋಡ್ತಾರೆ. ಆಗ ಆ ಭಗವಂತ ಮತ್ತೆ ಅವರ ಫ್ರೆಂಡ್ಸ್ ಆ ದನ ಕರು ಎಲ್ಲ ಹಾಗೆ ಉಂಟು. ಬ್ರಹ್ಮನಿಗೆ ಶಾಕ್ ಆಗುತ್ತೆ, ನಾನು ಕದ್ದುಕೊಂಡು ಅಲ್ಲಿ ಇಟ್ಟಿದ್ದೇನೆ, ಅವ್ರು ಇಲ್ಲಿ ಹಾಗೆ ಹೇಗೆ ಇದ್ದಾರೆ ಅಂತ. ಹೇಗಂದ್ರೆ ಪುನಃ ಬಂದು ನೋಡ್ತಾರೆ, ಅವ್ರು ಹಾಗೆ ಇದ್ದಾರೆ. ಹೇಗಂದ್ರೆ ಬ್ರಹ್ಮ ಕದ್ದುಕೊಂಡು ಹೋದ್ರು. ಆಗ ಭಗವಂತನಿಗೆ ಗೊತ್ತಾಗುತ್ತೆ, ಬ್ರಹ್ಮನೇ ನೀನು ಟೆಸ್ಟ್ ಮಾಡ್ಲಿಕ್ಕೆ ಕೊಂಡೋದದ್ದು ಭಗವಂತನಿಗೆ ಗೊತ್ತಾಗುತ್ತೆ. ಭಗವಂತ ಏನ್ ಮಾಡ್ತಾರೆ, ಅವರೇ ವಿಸ್ತರಣೆ ಆಗ್ತಾರೆ. ಓಕೆ, ಎಲ್ಲ ಗೋಪ ಬಾಲಕರಾಗಿ ಮತ್ತೆ ಆ ಕರು ಆಗಿ ಎಲ್ಲಾಗಿ ವಿಸ್ತರಣೆ ಆಗಿ, ಸೇಮ್ ಮಂಗ ಅದೆಲ್ಲ ಇರುತ್ತೆ ಅವ್ರ ಜೊತೆ, ಹಾಗೆ ವಿಸ್ತರಣೆ ಆಗಿ ಹೋಗ್ತಾರೆ. ಓಕೆ, ಮನೆಗೆ ಅವರವರ ಮನೆಗೆ ಅದೇ ತರ ಹೋಗುತ್ತೆ. ಆದ್ರೆ ಎಲ್ಲರಿಗೂ ಯಾರಿಗೂ ಡೌಟ್ ಬರುವುದಿಲ್ಲ. ಆದ್ರೆ ಎಲ್ಲರಿಗೂ ಏನಾಗುತ್ತೆ, ಆ ಮಕ್ಕಳ ಮೇಲೆ ತುಂಬಾ ಪ್ರೀತಿ ಆಗುತ್ತೆ ಆ ದಿನ. ಯಾಕೆಂದ್ರೆ ಭಗವಂತನೇ ಓದೋದು ವಿಸ್ತರಣೆ ಆಗಿ. ಹಾಗೆ ಅಲ್ಲಿ ಭಗವಂತ ತುಂಬಾ ವಿಸ್ತರಣೆ ಆಗ್ತಾರೆ. ಆಗ ಕೃಷ್ಣ ಕೃಷ್ಣ ಆಗೇ ಇರ್ತಾರೆ, ಅವರಲ್ಲಿ ಏನು ಇದಾಗುದಿಲ್ಲ. ಅದಕ್ಕೆ ಇಲ್ಲಿ ಹೇಳೋದು ಅನಂತರವು. ಓಕೆ, ಭಗವಂತ ಎಲ್ಲರನ್ನು ಸೃಷ್ಟಿಸ್ತಾರೆ. ಅನಂತರವು ಅವನು ಪೂರ್ಣನು ಮತ್ತು ವಿಕಾರರಹಿತನು. ಅವನು ಪೂರ್ಣ ಮತ್ತು ಅಸಂಖ್ಯ ಪೂರ್ಣಗಳು ಅವನಿಂದ ಉದ್ಭವವಾದ ಅನಂತರವು ಅವನು ಪೂರ್ಣನೇ ಆಗಿರುವನು. ಪೂರ್ಣ ಆಗೇ ಇರ್ತಾರೆ ಭಗವಂತನಲ್ಲಿ, ಯಾವುದೇ ಇದು ಬರುವುದಿಲ್ಲ ಎಷ್ಟೇ ವಸ್ತು ಬಂದ್ರು. ಓಕೆ, ಈಗ ನಾವು ಭೌತಿಕ ಜಗತ್ತಿನಲ್ಲಿ ಒಬ್ಬರ ಹತ್ರ 1 ಲಕ್ಷ ರೂಪಾಯಿ ಉಂಟು, ಅವರಿಂದ ನಾವು 50,000 ತೆಗೊಂಡ್ರೆ ಅವರ ಹತ್ರ ಉಳಿಯುವುದೆಷ್ಟು 50,000. ಹಾಗೆ ಭಗವಂತನ ಗುಣ ಎಂತದಂದ್ರೆ ಅವರಿಂದ ತುಂಬಾ ಗುಣ ಹೊರಗೆ ಬಂದ್ರು, ಅವ್ರು ಎಷ್ಟು ಇದಾದ್ರು ಅವರು ಯಾವುದೇ ಕಮ್ಮಿ ಬರುವುದಿಲ್ಲ. ಓಕೆ, ಅವರು ಪೂರ್ಣ. ಓಕೆ, ಇದನ್ನ ಈಶೋಪನಿಷತ್ತಲ್ಲಿ ಪ್ರಭುಪಾದ ತುಂಬಾ ಚೆನ್ನಾಗಿ ಉದಾಹರಣೆಯನ್ನು ಕೊಟ್ಟು ಅಲ್ಲಿ ಹೇಳ್ತಾರೆ, ವಿವರಿಸ್ತಾರೆ. ಈ ಭಾಗವತದಲ್ಲಿ ನೋಡ್ಬೋದು ನಾವು. ಹಾಗೆ ಆಚಾರ್ಯರು ತಿಳಿಸ್ತಾರೆ, ಮಾಯವಾದದ ಪಂಥದ ಮಾಯೆಯ ತತ್ವವು ಉಗಮ ಸಿದ್ಧಾಂತವು ಪರಮ ಸತ್ಯನ
ರೂಪಾಂತರ ಉಂಟಾಗುವುದೆಂಬುದನ್ನು ಆಧರಿಸಿದೆ. ಹಾಗಾದಲ್ಲಿ ಶ್ರೀ ವೇದವ್ಯಾಸರು ನಿಲುವು ತಪ್ಪಾಗುತ್ತದೆ. ಇದರಿಂದ ತಪ್ಪಿಸಿಕೊಳ್ಳಲು ಅವರು ಚಕಾಚಾಕ್ಯದಿಂದ ಮಾಯಾವಾದ ತತ್ವವನ್ನು ಪ್ರತಿಪಾದಿಸುತ್ತಾರೆ. ಆದರೆ ಮಾಯಾವಾದಿಗಳು ಹೇಳುವಂತೆ ಜಗತ್ತು ಅಥವಾ ವಿಶ್ವ ಸೃಷ್ಟಿಯು ಸುಳ್ಳಲ್ಲ, ಅದಕ್ಕೆ ಶಾಶ್ವತ ಅಸ್ತಿತ್ವ ಇಲ್ಲ. ಶಾಶ್ವತ ಅಸ್ತಿತ್ವದಿಲ್ಲದ ವಸ್ತುವನ್ನು ಸಂಪೂರ್ಣವಾಗಿ ಸುಳ್ಳೆಂದು ಕರೆಯಲಾಗುವುದು. ಆದರೆ ಲೌಕಿಕ ಶರೀರವೇ ಆತ್ಮವೆಂದ ಕಲ್ಪನೆ ಖಂಡಿತ ತಪ್ಪು. ಯಾರು ಶರೀರವನ್ನೇ ಆತ್ಮ ಎಂದುಕೊಳ್ತಾರೆ ಅವರ ಕಲ್ಪನೆ ತಪ್ಪು. ಹಾಗೆ ಪ್ರಣವ ಓಂ ವೇದಗಳ ಆದ್ಯ ಮಂತ್ರ ಓಂಕಾರ. ವೇದದಲ್ಲಿ ಭಗವಂತನ ಪ್ರಣವ ಓಂಕಾರ ನಾನು. ಈ ದಿವ್ಯ ಮಂತ್ರ ಭಗವಂತನ ರೂಪದೊಂದಿಗೆ ಅಭಿನ್ನವಾದದ್ದು. ಈ ಓಂ ಎಂತ ಉಂಟು, ಈ ದಿವ್ಯ ಮಂತ್ರ ಎಂತ ಉಂಟು, ಭಗವಂತನ ರೂಪದೊಂದಿಗೆ ಅಭಿನ್ನವಾದದ್ದು. ಎಲ್ಲಾ ವೇದ ಮಂತ್ರಗಳು ಪ್ರಣವ. ವೇದ ತುಂಬಾ ಮಂತ್ರ ಉಂಟು, ಅದೆಲ್ಲ ಪ್ರಣವ ಓಂಕಾರವನ್ನು ಆಧರಿಸಿವೆ. ತತ್ವಮಸಿ ಎಂಬುದು ವೇದಗಳಲ್ಲಿ ಒಂದು ಗೌಣ ಶಬ್ದ. ತತ್ವಮಸಿ ಅದು ವೇದದಲ್ಲಿ ಒಂದು ಗೌಣ ಶಬ್ದ. ಆದ್ದರಿಂದ ಅದು ವೇದಗಳ ಆದ್ಯ ಮಂತ್ರವಾಗಿರಲಾರದು. ಶ್ರೀಪಾದ ಶಂಕರಾಚಾರ್ಯರು ಓಂಕಾರದ ಆದ್ಯ ತತ್ವಕ್ಕಿಂತ ಬದಲಾಗಿ ತತ್ವಮಸಿ ಎಂಬ ಗೌಣ ಶಬ್ದಕ್ಕೆ ಹೆಚ್ಚು ಮಹತ್ವ ನೀಡಿದ್ದಾರೆ. ಅವರು ತತ್ವಮಸಿ ಎಂಬ ಗೌಣ ಶಬ್ದಕ್ಕೆ ಹೆಚ್ಚು ಮಹತ್ವವನ್ನ ನೀಡಿದ್ದಾರೆ. ಹಾಗೆ ಇಲ್ಲಿಂದ ಯಾರಾದ್ರೂ ಓದಿ, ನಾನು ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ. ಮಹಾಪ್ರಭುಗಳು ವೇದಾಂತ ಸೂತ್ರಗಳನ್ನು ಕುರಿತು ಈ ರೀತಿ ನುಡಿದು ಮಾಯವಾದ ಪಂಥದ ಪ್ರಚಾರವನ್ನು ನಿರಾಕರಿಸಿದರು. ಭಟ್ಟಾಚಾರ್ಯರು ತರ್ಕ ಮತ್ತು ವ್ಯಾಕರಣದ ಮೋಡಿಯಿಂದ ತಮ್ಮನ್ನು ಮತ್ತು ಮಾಯವಾದುದನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಮಹಾಪ್ರಭುಗಳು ತಮ್ಮ ಪ್ರಬಲವಾದ ವಾದಗಳಿಂದ ಅವರನ್ನು ಸೋಲಿಸಿದರು. ನಾವೆಲ್ಲ ದೇವೋತ್ತಮ ಪರಮಪುರುಷನೊಂದಿಗೆ ಶಾಶ್ವತವಾಗಿ ಸಂಬಂಧ ಹೊಂದಿದ್ದೇವೆ. ಭಕ್ತಿಪೂರ್ವಕ ಸೇವೆ ಈ ಸಂಬಂಧವಾದ ವ್ಯವಹಾರ ವಿನಿಮಯದಲ್ಲಿ ನಮ್ಮ ನಿತ್ಯ ಕೈಂಕರ್ಯವಾಗಿದೆ ಎಂದು ಮಹಾಪ್ರಭುಗಳು ದೃಢಪಡಿಸಿದರು. ಇಂತಹ ವಿನಿಮಯದ ಫಲವೆಂದರೆ ಭಗವಂತನ ಪ್ರೇಮ ಸಂಪಾದಿಸುವುದು. ಒಮ್ಮೆ ಭಗವಂತನ ಪ್ರೇಮ ಸಂಪಾದಿಸಿದರೆ ಉಳಿದೆಲ್ಲ ಜೀವಿಗಳ ಬಗ್ಗೆಯೂ ಪ್ರೇಮವು ತಾನಾಗಿ ಉಂಟಾಗುತ್ತದೆ. ಸಕಲ ಜೀವಿಗಳ ಮೊತ್ತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅದೇ ಚೈತನ್ಯ ಮಹಾಪ್ರಭುಗಳು ಈ ವೇದಾಂತ ಸೂತ್ರಗಳನ್ನ ಕುರಿತು ಈ ರೀತಿ ನುಡಿದ. ಅವರು ತುಂಬಾ ನುಡಿತಾರೆ. ಯಾರು? ಸಾರ್ವಭೌಮ ಭಟ್ಟಾಚಾರ್ಯ. ಅವರು ಯಾರು? ಶಂಕರ ಸಂಪ್ರದಾಯದ ಇದರಲ್ಲಿ ಬರುವುದು. ಅವರದ್ದು ಮಾಯವಾದ ಸಿದ್ಧಾಂತ. ಆ ಭಟ್ಟಾಚಾರ್ಯರ, ಸಾರ್ವಭೌಮ ಭಟ್ಟಾಚಾರ್ಯರ ತರ್ಕ ಮತ್ತು ವ್ಯಾಕರಣ ಮೋಡಿಯಿಂದ ತಮ್ಮನ್ನು ಈ ಮಾಯವಾದ ಪ್ರಯತ್ನಿಸಿದರು. ಆದರೆ ಅವರು ಪ್ರಯತ್ನ ಮಾಡ್ತಾರೆ ಚೈತನ್ಯ ಮಹಾಪ್ರಭುನ ಇದು ಮಾಡ. ಅದೇ ಚೈತನ್ಯ ಮಹಾಪ್ರಭು ಭಗವಂತ. ಆದರೆ ಮಹಾಪ್ರಭುಗಳು ಅವರ ಪ್ರಬಲವಾದ ವಾದಗಳಿಂದ ಅವರನ್ನು ಸೋಲಿಸ್ತಾರೆ. ಇವರನ್ನು ಸೋಲಿಸ್ತಾರೆ ಸಾರ್ವಭೌಮ ಭಟ್ಟಾಚಾರ್ಯನು. ಅವ್ರು ಹೇಳ್ತಾರೆ, ನಾವೆಲ್ಲ ಭಗವಂತನ ಶಾಶ್ವತ ಸಂಬಂಧ ಹೊಂದಿದ್ದೇವೆ. ಎಲ್ಲರಿಗೂ ಭಗವಂತನ ಜೊತೆ ಶಾಶ್ವತವಾದ ಸಂಬಂಧ ಉಂಟು. ಅದನ್ನ ನಾವು ಮರ್ತಿದ್ದೇವೆ. ಅದಕ್ಕೋಸ್ಕರ ಈ ಶಾಸ್ತ್ರ ನಮಗೆ ಅದನ್ನ ನೆನಪಿಸ್ತದೆ. ಭಕ್ತಿಪೂರ್ವಕ ಸೇವೆ ಈ ಸಂಬಂಧವಾದ ವ್ಯವಹಾರ ವಿನಿಮಯದಲ್ಲಿ ನಮ್ಮ ನಿತ್ಯ ಕೈಂಕರ್ಯವಾಗಿದೆ ಎಂದು ಮಹಾಪ್ರಭುಗಳು ದೃಢಪಡಿಸಿದರು. ಚೈತನ್ಯ ಮಹಾಪ್ರಭು ಇದನ್ನ ದೃಢಪಡಿಸಿದರು. ಇಂತಹ ವಿನಿಮಯದ ಫಲವೆಂದರೆ ಭಗವಂತನ ಪ್ರೇಮ ಸಂಪಾದಿಸುವುದು. ನಾವು ಮೊನ್ನೆ ನೋಡಿ, ಓಕೆ, ಪ್ರೇಮ ಪುಮಾರ್ತೋ ಮಹಾ ಇದೆಂತ ಅಂದ್ರೆ ಜೀವನದ ಭಗವಂತನ ಪ್ರೇಮವನ್ನ ಸಂಪಾದಿಸುವುದು. ಓಕೆ, ಭಗವಂತನೊಟ್ಟಿಗೆ ಎಲ್ಲರಿಗೂ ಶಾಶ್ವತವಾದ ಸಂಬಂಧ ಉಂಟು. ಆದ್ರೆ ನಾವು ಅದನ್ನ ಮರ್ತಿದ್ದೇವೆ. ಓಕೆ, ಭಗವಂತ ಕನೆಕ್ಟೆಡ್ ಆಗಿದ್ದಾರೆ, ನಾವು ಮರ್ತಿದ್ದೇವೆ. ಅದನ್ನ ನಾವು ಪುನಃ ಗೊಳಿಸಬೇಕು. ಒಮ್ಮೆ ಭಗವಂತನ ಪ್ರೇಮ ಸಂಪಾದಿಸಿದರೆ, ನಾವು ಭಗವಂತನ ಪ್ರೇಮವನ್ನ ಸಂಪಾದಿಸಿದರೆ ಮತ್ತೆ ನಾವು ಎಲ್ಲರನ್ನ ಪ್ರೀತಿಸ್ತೇವೆ. ಓಕೆ, ಚೈತನ್ಯ ಪ್ರಭುಪಾದ ಹೇಳ್ತಾರೆ, ಯಾರು ಭಗವಂತನನ್ನ ಪ್ರೀತಿಸ್ತಾರೆ ಅವರು ಎಲ್ಲರನ್ನ ಪ್ರೀತಿಸ್ತಾರೆ. ಅವರು ಯಾರನ್ನ ದ್ವೇಷ ಮಾಡುವುದಿಲ್ಲ. ಯಾರನ್ನ ದ್ವೇಷ ಮಾಡುವುದಿಲ್ಲ. ಏಕೆಂದರೆ ಭಗವಂತನು ಸಕಲ ಜೀವಿಗಳ ಮೊತ್ತ. ನೆಕ್ಸ್ಟ್
ಕುಸುಮಾ ಎಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಭಗವಂತನೊಂದಿಗೆ ಶಾಶ್ವತವಾದ ಸಂಬಂಧ, ಅವನೊಡನೆ ವಿನಿಮಯ, ಅವನ ಬಗ್ಗೆ ಪ್ರೇಮ ಸಂಪಾದನೆ, ಈ ಮೂರು ಅಂಶಗಳ ಹೊರತಾಗಿ ವೇದಗಳಲ್ಲಿ ಬೋಧಿಸಿರುವುದೆಲ್ಲವೂ ಅನಾವಶ್ಯಕವಾದದ್ದು ಮತ್ತು ಕಟ್ಟುಕತೆ ಎಂದು ಮಹಾಪ್ರಭುಗಳು ಹೇಳಿದರು. ಶ್ರೀಪಾದ ಶಂಕರಾಚಾರ್ಯರು ಬೋಧಿಸಿದ ಮಹಾಮಾಯವಾದ ತತ್ವ ಸಿದ್ಧಾಂತವು ವೇದಗಳ ಕಲ್ಪನೆ, ವಿವರಣೆ. ಆದರೆ ಹಾಗೆ ಬೋಧಿಸುವಂತೆ ದೇವೋತ್ತಮ ಪುರುಷರಿಂದ ಆಜ್ಞೆಯಾದುದರಿಂದ ಅವರು ಶಂಕರಾಚಾರ್ಯರು ಹಾಗೆ ಬೋಧಿಸಬೇಕಾಯಿತು. ಮನುಕುಲವನ್ನು ತನ್ನಿಂದ ವಿಮುಖಗೊಳಿಸುವಂತೆ ದೇವೋತ್ತಮ ಪರಮ ಪುರುಷನು ಶಿವನಿಗೆ ಆಜ್ಞಾಪಿಸಿದನೆಂದು ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ಅತ್ಯಧಿಕ ಸಂತಾನೋತ್ಪತ್ತಿ ಮಾಡುವಂತೆ ಜನರನ್ನು ಪ್ರೋತ್ಸಾಹಿಸುವುದು ಸಾಧ್ಯವಾಗಬೇಕಾಗಿದ್ದಲ್ಲಿ ದೇವೋತ್ತಮ ಪುರುಷನು ಮರೆಯಬೇಕಾಗಿತ್ತು. ಶಿವನು ದೇವಿಯನ್ನು ಕುರಿತು ಹೀಗೆ ಹೇಳಿದನು, ಕಲಿಯುಗದಲ್ಲಿ ನಾನು ಬ್ರಾಹ್ಮಣ ವೇಷದಲ್ಲಿ, ಪ್ರಭುಜಿ ಅದೇನೋ ಕಾಣಿಸ್ತಿಲ್ಲ, ಬ್ರಾಹ್ಮಣ ವೇಷದಲ್ಲಿ, ಕಲಿಯುಗದಲ್ಲಿ ನಾನು ಬ್ರಾಹ್ಮಣ ವೇಷದಲ್ಲಿ ಮಾಯವಾದ ತತ್ವ ಸಿದ್ಧಾಂತವನ್ನು ಪ್ರಚಾರ ಮಾಡುತ್ತೇನೆ. ಅದು ಪ್ರಚನ್ನ ಬೌದ್ಧ ತತ್ವ ಹೊರತು ಬೇರೇನೂ ಅಲ್ಲ. ಕೆಳಗಡೆ ಇರೋದು ಓದ್ಬೇಕಾ ಗುರುಜಿ? ಚೈತನ್ಯ ಮಹಾಪ್ರಭುಗಳು ನೀಡಿದ ವಿವರಣೆಯನ್ನು ಪೂರ್ಣ ಪಾಠವು ಒಂದು ಪುಸ್ತಿಕೆಯೇ ಆಗುವುದರಿಂದ ಅದನ್ನು ನಾವು ಚೈತನ್ಯ ಮಹಾಪ್ರಭುಗಳ ಉಪದೇಶಾಮೃತ ಗ್ರಂಥದಲ್ಲಿ ಒಂದು ಪ್ರತ್ಯೇಕ ಅಧ್ಯಾಯವಾಗಿ ನೀಡಿದ್ದೇವೆ. ಹರೇ ಕೃಷ್ಣ ಪ್ರಭುಜಿ. ಓಕೆ, ಇದು ಉಪದೇಶಾಮೃತ ಅಲ್ಲ, ವೇದಾಂತ ದರ್ಶನ ಅಂತ ಆಗ್ಬೇಕು, ಅದರಲ್ಲಿ ಉಂಟು ಈ ವರ್ಣನೆ. ಓಕೆ, ಇಲ್ಲಿ ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಅದೇ ಭಗವಂತನೊಟ್ಟಿಗೆ ನಮ್ಮ ಶಾಶ್ವತ ಸಂಬಂಧ, ಅವನೊಡೆ ವಿನಿಮಯ, ಅವನ ಬಗ್ಗೆ ಪ್ರೇಮ ಸಂಪಾದನೆ, ಈ ಮೂರು ಅಂಶಗಳ ಹೊರತಾಗಿ ಬೇರೆ ವೇದಗಳಲ್ಲಿ ಬೋಧಿಸಿದೆಲ್ಲವೂ ಅನಾವಶ್ಯಕವಾದದ್ದು ಮತ್ತು ಕಟ್ಟುಕತೆ ಎಂದು ಮಹಾಪ್ರಭು ಹೇಳಿದರು. ಸಾರ್ವಭೌಮ ಭಟ್ಟಾಚಾರ್ಯರು ಹೇಳ್ತಾರೆ ಈ ಮೂರು ತತ್ವವನ್ನು. ಒಂದು, ಭಗವಂತನೊಂದಿಗೆ ಶಾಶ್ವತ ಸಂಬಂಧ, ಅವನೊಡನೆ ವಿನಿಮಯ ಮತ್ತೆ ಪ್ರೇಮ ಸಂಪಾದನೆ, ಈ ಮೂರೇ, ಬಾಕಿ ಎಲ್ಲ ಅನಾವಶ್ಯಕವಾದದ್ದು ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಓಕೆ, ಆದ್ರೆ ಇಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ತಿಳಿಸ್ತಾರೆ ಶಂಕರಾಚಾರ್ಯರು ಯಾರು ಅಂತ. ಶ್ರೀಪಾದ ಶಂಕರಾಚಾರ್ಯರು ಬೋಧಿಸಿದ ಮಾಯವಾದ ತತ್ವ ಸಿದ್ಧಾಂತವು ವೇದಗಳ ಕಾಲ್ಪನಿಕ ವಿವರಣೆ. ಓಕೆ, ಅದೊಂದು ಕಾಲ್ಪನಿಕ ವಿವರಣೆ. ಓಕೆ, ಇವರು ಶಂಕರಾಚಾರ್ಯರು ಬೋಧನೆ ಮಾಡಿದ್ದ. ಆದರೆ ಹಾಗೆ ಬೋಧಿಸುವಂತೆ ದೇವೋತ್ತಮ ಪರಮಪುರುಷನ ಆಜ್ಞೆಯಾದುದರಿಂದ ಅವರು ಹಾಗೆ ಬೋಧಿಸಬೇಕಾಯಿತು. ಯಾಕಂದ್ರೆ ಈ ತರ ಬೋಧಿಸ್ಬೇಕು ಅಂತಲೇ ಭಗವಂತನೇ ಹೇಳಿದ್ದು. ವಿಷ್ಣು ಆಜ್ಞೆ ಕೊಟ್ಟದ್ದು ಶಿವನಿಗೆ, ಶಿವನೇ ಶಂಕರಾಚಾರ್ಯ. ಓಕೆ, ಇದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ ಆಚಾರ್ಯರು. ಆದರೆ ಹಾಗೆ ಬೋಧಿಸುವಂತೆ ದೇವೋತ್ತಮ ಪರಮಪುರುಷನ ಆಜ್ಞೆಯಾದುದರಿಂದ ಅವರು ಹಾಗೆ ಬೋಧಿಸಬೇಕಾಯಿತು. ಇದು ಭಗವಂತನ ಇಚ್ಛೆಯಿಂದಲೇ ಶಂಕರಾಚಾರ್ಯರು ಬಂದು ಈ ಮಾಯವಾದ ಸಿದ್ಧಾಂತವನ್ನ ಬೋಧನೆ ಮಾಡಿದ್ದು. ಯಾಕೆಂದ್ರೆ ಭಗವಂತನೇ ಬುದ್ಧ ಆಗಿ ಬಂದು ಝೀರೋ ಅಂದ್ರೆ ಅವ್ರು ಯಾಕೆ ಈ ವೇದವನ್ನ ತೆಗೆದ್ರೆ ಅಂದ್ರೆ ಜನರು ವೇದದ ಹೆಸರಿನಲ್ಲಿ ಪ್ರಾಣಿ ಬಲಿಯನ್ನ ಕೊಡ್ತಾ ಇದ್ರು. ಓಕೆ, ಅದನ್ನ ಖಂಡನೆ ಮಾಡ್ಲಿಕ್ಕೋಸ್ಕರ ಬುದ್ಧ ವೇದವನ್ನೇ ತೆಗ್ದದು. ನೀವು ವೇದವನ್ನ ಬಿಡಿ, ರಿಜೆಕ್ಟ್ ಮಾಡಿ ಅಂತ. ಓಕೆ, ನಿಮ್ಗೆ ಒಂದು ಇದು ಹಿಂಸೆ, ಅಹಿಂಸೋ ಪರಮದರು, ಅದೇ ಹಿಂಸೆ ಮಾಡುದು ಹೇಗೆ, ವೇದ ಹೇಳ್ದವ್ರೆ ವೇದವನ್ನೇ ರಿಜೆಕ್ಟ್ ಮಾಡಿ. ಹಾಗೆಂದ ಬುದ್ಧ ಬಂದು ವೇದವನ್ನ ತೆಗೆದು ನಂತರ ಅದಕ್ಕೆ ವ್ಯಾಲ್ಯೂ ಕೊಡ್ಲಿಕ್ಕೋಸ್ಕರ ಅದಕ್ಕೋಸ್ಕರ ಶಂಕರಾಚಾರ್ಯರು ಬಂದರು. ಇಲ್ಲಿಂದ ನೋಡಿ, ಮನುಕುಲವನ್ನು ತನ್ನಿಂದ ವಿಮುಖಗೊಳಿಸುವಂತೆ ದೇವೋತ್ತಮ ಪುರುಷನು ಶಿವನಿಗೆ ಆಜ್ಞಾಪಿಸಿದನೆಂದು ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ಈ ಮಾತುಕತೆ ಪಾರ್ವತಿ ಮತ್ತೆ ಶಿವನ ಜೊತೆ ನಡೆಯುವುದು ಪದ್ಮಪುರಾಣದಲ್ಲಿ ಸ್ಪಷ್ಟವಾಗಿ ಉಂಟು. ಇದರ ಶ್ಲೋಕವನ್ನ ಸಹ ಪ್ರಭುಪಾದ ಚೈತನ್ಯ ಚರಿತಾಮೃತದಲ್ಲಿ ಉಲ್ಲೇಖ ಮಾಡ್ತಾರೆ. ಆದಿಲೀಲದ 7ನೇ ಅಧ್ಯಾಯ. ಅದೇ, ಅತ್ಯಧಿಕ ಸಂತಾನೋತ್ಪತ್ತಿ ಮಾಡುವಂತೆ ಜನರನ್ನು ಪ್ರೋತ್ಸಾಹಿಸುವುದು ಸಾಧ್ಯವಾಗಬೇಕಾಗಿದ್ದಲ್ಲಿ ದೇವೋತ್ತಮ ಪರಮಪುರುಷನು ಮರೆಯಾಗಬೇಕಿತ್ತು. ಅದನ್ನ ಇಲ್ಲಿ ತಿಳಿಸ್ತಾರೆ. ಆದರೆ ಈ ಆಜ್ಞೆ
ಅದನ್ನೇ ಇಲ್ಲಿ ಹೇಳ್ತಾರೆ. ಶಿವನು ದೇವಿಯನ್ನು ಕುರಿತು ಹೀಗೆಂದನು. ಶಿವ ಇವರಿಗೆ ಹೇಳ್ತಾರೆ, ಪಾರ್ವತಿಗೆ, ಮಾಯಾವಾದಂ ಅಸತ್ಶಾಸ್ತ್ರಂ ಪ್ರಚಂಡಂ ಬೌದ್ಧಂ ಉಚ್ಯತೆ. ಅದೇ ಕಲಿಯುಗದಲ್ಲಿ ನಾನು ಬ್ರಾಹ್ಮಣನ ವೇಷದಲ್ಲಿ ಮಾಯಾವಾದ ತತ್ವ ಸಿದ್ಧಾಂತವನ್ನು ಪ್ರಚಾರ ಮಾಡುತ್ತೇನೆ. ಅದು ಪ್ರಚನ್ನ ಬೌದ್ಧ ತತ್ವವನ್ನು ಹೊರತು ಬೇರೇನು ಅಲ್ಲ. ಅದೇ ಶಂಕರಾಚಾರ್ಯರು ಮಾಯಾವಾದನ ಸ್ಪ್ರೆಡ್ ಮಾಡಿದ್ದು ಈ ಬೌದ್ಧ ಧರ್ಮವನ್ನ ತೆಗಿಲಿಕ್ಕೆ. ಅಂದ್ರೆ ಬುದ್ಧ ಝೀರೋ, ಅದರಲ್ಲಿ ವೇದ ಇಲ್ಲೇ ಇಲ್ಲ. ವೇದ ಇಲ್ಲಾದ್ರೆ ನಮ್ಗೆ ಭಗವಂತನ ತಿಳಿದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಶಂಕರಾಚಾರ್ಯರು ಬಂದು ಮೊದಲು ವೇದವನ್ನ ಸ್ಥಾಪನೆ ಮಾಡಿದ್ರು. ಓಕೆ, ಆಮೇಲೆ ರಾಮಾನುಜಾಚಾರ್ಯ, ಮಧ್ವಾಚಾರ್ಯರು, ಓಕೆ, ಅವರು ಬ್ರಹ್ಮಣ್ಣ ಜ್ಞಾನ ಮಾತ್ರ ಕೊಟ್ಟದ್ದು, ಬೇರೆ ಯಾವುದಕ್ಕೂ ಇದು ಮಾಡಲಿಲ್ಲ. ಹಾಗೆ ಇದನ್ನ ನೆಕ್ಸ್ಟ್ ಯಾರಾದ್ರೂ ಓದಿ. ಎನ್.ಎ. ಜಲಜಾ ಮಾತಾಜಿ, ಹರೇ ಕೃಷ್ಣ. ಬೃಂದಾ ಮಾತಾಜಿ, ಹರೇ ಕೃಷ್ಣ. ಹಲೋ, ಹರೇ ಕೃಷ್ಣ ಪ್ರಭುಜಿ. ಸಾರಿ, ಜಲಜಾ ಮಾತಾಜಿ. ಓಕೆ, ಓದಿ. ಓಕೆ. ಹರೇ ಕೃಷ್ಣ ಪ್ರಭುಜಿ. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ಮಾತುಗಳನ್ನೆಲ್ಲ ಕೇಳಿದ ಬಳಿಕ ಭಟ್ಟಾಚಾರ್ಯರು ಆಶ್ಚರ್ಯಚಕಿತರಾಗಿ ಗಾಢಮೌನ ತಾಳಿದರು. ಆಗ ಚೈತನ್ಯರು ಆಶ್ಚರ್ಯಚಕಿತರಾಗಲು ಕಾರಣವಿಲ್ಲವೆಂದು ಅವರನ್ನು ಸಮಾಧಾನಗೊಳಿಸಿದರು. ದೇವೋತ್ತಮ ಪುರುಷನ ಭಕ್ತಿ ಸೇವೆಯೇ ಮಾನವ ಜೀವಿತದ ಅತ್ಯುನ್ನತ ಧ್ಯೇಯ ಎಂದು ನಾನು ಹೇಳುತ್ತೇನೆ ಎಂದು ತಿಳಿಸಿದ ಅವರು ಭಾಗವತದ ಒಂದು ಶ್ಲೋಕವನ್ನು ಉಲ್ಲೇಖಿಸಿ ಆಧ್ಯಾತ್ಮ ಮತ್ತು ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಮಗ್ನರಾದ ಮುಕ್ತಾತ್ಮರು ಸಹ ಭಗವಾನ್ ಶ್ರೀ ಹರಿಯ ಭಕ್ತಿ ಸೇವೆಯನ್ನು ಕೈಗೊಳ್ಳುತ್ತಾರೆ. ಏಕೆಂದರೆ ದೇವೋತ್ತಮ ಪುರುಷನು ತನ್ನ ಪಾರಮಾರ್ಥಿಕ ಗುಣಗಳಿಂದ ಮುಕ್ತಾತ್ಮರನ್ನು ಪ್ರಭುಜಿ ಇಲ್ಲೇನೋ ಕಾಣಿಸ್ತಿಲ್ಲ, ಮುಕ್ತಾತ್ಮರನ್ನು ಆಕರ್ಷಿಸುತ್ತಾನೆ ಎಂದು ಭರವಸೆ ಇತ್ತರು. ಆಗ ಭಟ್ಟಾಚಾರ್ಯರು ಭಾಗವತದ 1:7-10 ಆತ್ಮಾರಾಮ ಶ್ಲೋಕದ ವಿವರಣೆಯನ್ನು ಕೇಳಬಯಸಿದರು. ಚೈತನ್ಯ ಮಹಾಪ್ರಭುಗಳು ಮೊದಲಿಗೆ ಭಟ್ಟಾಚಾರ್ಯರೇ ಅದನ್ನು ವಿವರಿಸುವಂತೆ ಕೇಳಿ ಅನಂತರ ತಾವು ತಮ್ಮ ವಿವರಣೆ ನೀಡುವುದಾಗಿ ಹೇಳಿದರು. ಭಟ್ಟಾಚಾರ್ಯರು ತರ್ಕಗಳ ವಿಶೇಷ ಉಲ್ಲೇಖನದೊಂದಿಗೆ ವಿದ್ವತ್ಪೂರ್ಣವಾಗಿ ಶ್ಲೋಕದ ಅರ್ಥವನ್ನು ವಿವರಿಸಿದರು. ಅವರು ಪ್ರಭುಜಿ ಇಲ್ಲಿ ಕಾಣಿಸ್ತಿಲ್ಲ, ಅವರು ಓಕೆ, ಥ್ಯಾಂಕ್ ಯು. ಅವರು ಈ ಶ್ಲೋಕವನ್ನು ಮುಖ್ಯವಾಗಿ ತರ್ಕದ ಆಧಾರದ ಮೇಲೆ 9 ವಿಧಾನಗಳಲ್ಲಿ ವಿವರಿಸಿದರು. ಏಕೆಂದರೆ ಅವರು ಆ ಕಾಲದ ಪ್ರಖ್ಯಾತ ತರ್ಕಶಾಸ್ತ್ರಜ್ಞರಾಗಿದ್ದರು. ಭಟ್ಟಾಚಾರ್ಯರ ವಿವರಣೆಯನ್ನು ಕೇಳಿದ ನಂತರ ಚೈತನ್ಯ ಮಹಾಪ್ರಭುಗಳು ವಿದ್ವತ್ಪೂರ್ಣ ವಿವರಣೆಗಾಗಿ ಅವರನ್ನು ಅಭಿನಂದಿಸಿದರು. ಅನಂತರ ಭಟ್ಟಾಚಾರ್ಯರು ನೀಡಿದ 9 ವಿವರಣೆಗಳನ್ನು ಬಿಟ್ಟು ಬೇರೆ ಪ್ರಭುಜಿ ಇಲ್ಲೂ ಕಾಣಿಸ್ತಿಲ್ಲ, ಬೇರೆ 18 ಅಲ್ಲ, ಆಕ್ಚುಲಿ 64. ಅಲ್ಲ, ಇಲ್ಲಿ ಬಿಟ್ಟು ಬೇರೆ ಇದರಲ್ಲಿ ಅನುವಾದದಲ್ಲಿ ಸ್ವಲ್ಪ ಇದಾಗಿದೆ. 64 ಬಗೆಯ ಶ್ಲೋಕದ ವಿವರಣೆ ನೀಡಿದರು. ಹೀಗೆ ಓಕೆ, ನಂತರ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭು ಈ ಮಾತುಗಳನ್ನೆಲ್ಲ ಕೇಳಿದ ಬಳಿಕ ಭಟ್ಟಾಚಾರ್ಯರು ಆಶ್ಚರ್ಯಚಕಿತರಾಗಿ ಗಾಢ ಮೌನ ತಾಳಿದರು. ಅಂದ್ರೆ ಅವರು ಇದನ್ನೆಲ್ಲ ಇವರು ಖಂಡನೆ ಮಾಡ್ತಾರೆ. 3 ಇದನ್ನ ಹೇಳಿದ್ರು, ಇಲ್ಲಿ ನಾವು ನೋಡಿದ್ವಿ. 3 ಅಂಶವನ್ನ ಹೇಳ್ತಾರೆ. ಹೊರತಾಗಿ ಬೇರೆ ಎಲ್ಲ ಅನಾವಶ್ಯಕವಾದದ್ದು. ಒಂದು, ಭಗವಂತನೊಂದಿಗೆ ಶಾಶ್ವತವಾದ ಸಂಬಂಧ, ಅವರ ಭಗವಂತನೊಡನೆ ವಿನಿಮಯ, ಮತ್ತೆ ಭಗವಂತನ ಬಗ್ಗೆ ಪ್ರೇಮ ಸಂಪಾದನೆ. ಇದನ್ನ ಹೇಳಿ ಬಾಕಿ ಎಲ್ಲವೂ ಅನಾವಶ್ಯಕವಾದದ್ದು ಹೇಳಿದ್ರು. ಭಟ್ಟಾಚಾರ್ಯರಿಗೆ ಚೈತನ್ಯ ಮಹಾಪ್ರಭು ಹೇಳಿದ್ರು. ಹಾಗಾಗಿ ಇದನ್ನ ಕೇಳಿದ ಚೈತನ್ಯ ಈ ಮಾತುಗಳನ್ನು ಹೇಳಿದ ಬಳಿಕ ಭಟ್ಟಾಚಾರ್ಯರು ಆಶ್ಚರ್ಯಚಕಿತರಾಗಿ ಗಾಢ ಮೌನವನ್ನ ತಾಳಿದ್ರು. ಆಗ ಚೈತನ್ಯರು ಆಶ್ಚರ್ಯಚಕಿತರಾಗಲು ಕಾರಣವಿಲ್ಲವೆಂದು ಅವರನ್ನು ಸಮಾಧಾನಗೊಳಿಸಿದರು. ಇದಕ್ಕೆ ಆಶ್ಚರ್ಯ ಆಗ್ಲಿಕ್ಕೆ ಯಾವುದೂ ಇಲ್ಲ. ಹಾಗೆ ಅವರು ಸಮಾಧಾನಗೊಳಿಸ್ತಾರೆ ಭಟ್ಟಾಚಾರ್ಯರು. ಹಾಗೆ ನಂತರ ಹೇಳ್ತಾರೆ, ದೇವೋತ್ತಮ ಪುರುಷನ ಭಕ್ತಿ ಸೇವೆಯೇ ಮಾನವ ಜೀವಿತದ ಅತ್ಯುನ್ನತ ಧ್ಯೇಯ ಎಂದು ನಾನು ಹೇಳುತ್ತೇನೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆ ಮಾನವ ಜೀವನದ ಅತ್ಯುನ್ನತ ಧ್ಯೇಯ. ಸವೇ ಪುಂಸ ಪರೋ ಧರ್ಮ ಯಥೋ ಭಕ್ತಿರ್ ಅಧೋಕ್ಷಜೆ. ಓಕೆ,
ಈ ಭಾಗವತದಲ್ಲಿ ನಾವು ನೋಡುವುದಾದ್ರೆ ಮೊದಲನೆಯ ಅಧ್ಯಾಯದಲ್ಲಿ ಓಕೆ ಶೌನಕ ಋಷಿ 2 ಪ್ರಶ್ನೆಯನ್ನ ಮಾಡ್ತಾರೆ. ಮೊದಲಿಗೆ ಜನರಿಗೆ ಅತ್ಯಂತ ಶ್ರೇಯಸ್ಕರವಾದದ್ದು ಯಾವುದು ಮತ್ತೆ ಶಾಸ್ತ್ರದ ಸಾರ ಏನು? ಅದಕ್ಕೆ ಅವರು ಇದು ಹೇಳುದು ಶಾಸ್ತ್ರದ ಸಾರ ಅದೇ ಭಕ್ತಿ ಸರ್ವೋಚ್ಚವಾದದ್ದು. ಓಕೆ, ಅದರಿಂದ ಆತ್ಮಕ್ಕೆ ಸಂಪೂರ್ಣ ತೃಪ್ತಿ ಸಿಗುತ್ತೆ ಅದನ್ನ ಹೇಳ್ತಾರೆ. ಅದೇ ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆ ಮಾನವ ಜೀವಿತದ ಅತ್ಯುನ್ನತತೆ ಎಂದು ನಾನು ಹೇಳುತ್ತೇನೆ, ಚೈತನ್ಯ ಮಹಾಪ್ರಭು ಭಟ್ಟಾಚಾರ್ಯರಿಗೆ ತಿಳಿಸ್ತಾರೆ ಎಂದು ತಿಳಿಸಿದ ಅವರು ಭಾಗವತದ ಒಂದು ಶ್ಲೋಕವನ್ನ ಉಲ್ಲೇಖಿಸಿ, ಭಾಗವತದಿಂದ ಒಂದು ಆತ್ಮರಾಮ ಶ್ಲೋಕವನ್ನ ಉಲ್ಲೇಖಿಸ್ತಾರೆ. ಯಾರು? ಚೈತನ್ಯ ಮಹಾಪ್ರಭು. ಅಧ್ಯಾತ್ಮ ಮತ್ತು ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಮಗ್ನರಾದ ಮುಕ್ತಾತ್ಮರು ಸಹ ಭಗವಾನ್ ಶ್ರೀಹರಿಯ ಭಕ್ತಿ ಸೇವೆಯನ್ನು ಕೈಗೊಳ್ಳುತ್ತಾರೆ, ಏಕೆಂದರೆ ದೇವೋತ್ತಮ ಪುರುಷನು ತನ್ನ ಪರಮಾರ್ಥಿಕ ಗುಣಗಳಿಂದ ಮುಕ್ತರನ್ನು ಆಕರ್ಷಿಸುತ್ತಾನೆ ಎಂದು ಭರವಸೆ ಇತ್ತನು. ಹೀಗೆ ಚೈತನ್ಯ ಮಹಾಪ್ರಭು ಭಟ್ಟಾಚಾರ್ಯರಿಗೆ ಓಕೆ ಒಂದು ಶ್ಲೋಕವನ್ನ ಹೇಳ್ತಾರೆ. ಇದರ ನೀವು ಅರ್ಥವನ್ನ ಹೇಳಿ ಅಂತ. ಅದೇ ಆತ್ಮರಾಮಶ್ಚ ಮುನೆಯೋ ಆತ್ಮರಾಮ ಆ ಶ್ಲೋಕ ಉಂಟು. ಆತ್ಮರಾಮಶ್ಚ ಮುನೆಯೋ ನಿರ್ಗಂತ ಅಪಿ ಉರುಕ್ರಮೆ ಅಂತ. ಓಕೆ, ಆ ಶ್ಲೋಕದ ವಿವರಣೆಯನ್ನ ಇವರು ಕೇಳ್ತಾರೆ, ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಹಾಗೆ ಚೈತನ್ಯ ಮಹಾಪ್ರಭು ಮೊದಲಿಗೆ ಭಟ್ಟಾಚಾರ್ಯರು ಓಕೆ ಚೈತನ್ಯ ಮಹಾಪ್ರಭು ವಿವರಿಸ್ಬೋದಿತ್ತು, ಆದ್ರೆ ಅವರ ಮೊದಲೇ ಯಾರ ಹತ್ರ ಕೇಳ್ತಾರೆ? ಭಟ್ಟಾಚಾರ್ಯರು ನೀವು ಹೇಳಿ ನನಗೆ ಮೊದಲು, ನಂತರ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ ಅಂತ, ನಾನು ಅದಕ್ಕೆ ಅರ್ಥವನ್ನು ಕೊಡ್ತೇನೆ. ಭಟ್ಟಾಚಾರ್ಯರು ತರ್ಕ ವಿಶೇಷ ಉಲ್ಲೇಖಗಳೊಂದಿಗೆ ವಿದ್ವತ್ಪೂರ್ಣ ಶ್ಲೋಕದ ಅರ್ಥವನ್ನು ವಿವರಿಸಿದರು. ಅವರು ಈ ಶ್ಲೋಕವನ್ನು ಮುಖ್ಯವಾಗಿ ತರ್ಕದ ಆಧಾರದ ಮೇಲೆ 9 ವಿಧಾನಗಳಲ್ಲಿ ವಿವರಿಸಿದರು, ಏಕೆಂದರೆ ಅವರು ಆ ಕಾಲದ ಪ್ರಖ್ಯಾತ ತರ್ಕಶಾಸ್ತ್ರಜ್ಞರಾಗಿದ್ದರು. ಭಟ್ಟಾಚಾರ್ಯರು ಏನು ಮಾಡ್ತಾರೆ? 9 ವಿಧಾನದಲ್ಲಿ ಆ ಒಂದು ಶ್ಲೋಕಕ್ಕೆ ಅರ್ಥವನ್ನ ಕೊಡ್ತಾರೆ. ಒಂದು ಶ್ಲೋಕಕ್ಕೆ ಚೈತನ್ಯ ಮಹಾಪ್ರಭು ಮೊದಲು ನೀವು ಹೇಳಿ, ನಂತರ ನಾನು ಅದಕ್ಕೆ ಅರ್ಥವನ್ನ ಹೇಳ್ತಾನೆ. ಮೊದಲು ಇವರು 9 ವಿಧದಲ್ಲಿ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಯಾಕೆಂದ್ರೆ ಅವರು ಆ ಕಾಲದಲ್ಲಿ ಒಬ್ಬ ವಿದ್ವತ್ ಪಂಡಿತರು ಅವರು. ಓಕೆ, ಪ್ರಖ್ಯಾತ ತರ್ಕಶಾಸ್ತ್ರ. ಆ ಭಟ್ಟಾಚಾರ್ಯರ ವಿವರಣೆ ಕೇಳಿದ ನಂತರ ಚೈತನ್ಯ ಮಹಾಪ್ರಭು ವಿದ್ವತ್ಪೂರ್ಣ ವಿವರಣೆಗಾಗಿ ಅವರನ್ನು ಅಭಿನಂದಿಸಿದರು. ಅವರು ಆ ವಿವರಣೆ ಕೊಟ್ಟರೆ ತುಂಬಾ ಅವರನ್ನು ಅಭಿನಂದಿಸ್ತಾರೆ. ನಂತರ ಭಟ್ಟಾಚಾರ್ಯರು ನೀಡಿದ 9 ವಿವರಣೆಗಳನ್ನು ಬಿಟ್ಟು 18 ಅಲ್ಲ 64 ಓಕೆ, ಇಲ್ಲಿ ಕನ್ನಡದಲ್ಲಿ ಸ್ವಲ್ಪ ಇದಾಗಿದೆ. ಆಕ್ಚುಲಿ 64 ಬಗೆಯ ಶ್ಲೋಕ ವಿವರಣೆಯನ್ನ ಚೈತನ್ಯ ಮಹಾಪ್ರಭು ಕೊಡ್ತಾರೆ. 64 ವಿವರಣೆ. ಹೀಗೆ ಅವರು ಇದಾಗ್ತಾರೆ ಭಟ್ಟಾಚಾರ್ಯರು, ಇದರಿಂದ ಅವರಿಗೆ ಗೊತ್ತಾಗುತ್ತೆ. ಹೀಗೆ ಮಹಾಪ್ರಭುಗಳಿಂದ ಆತ್ಮರಾಮ ಶ್ಲೋಕದ ಓಕೆ, ಇಲ್ಲಿಂದ ಯಾರು ಓದ್ಲಿಲ್ಲ ಓದಿ, ನಂತರ ನಾವು ಮುಂದುವರಿಸೋಣ. ಬೃಂದಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹೀಗೆ ಮಹಾಪ್ರಭುಗಳಿಂದ ಆತ್ಮಾರಾಮ ಶ್ಲೋಕದ ವಿವರಣೆಯನ್ನು ಕೇಳಿದ ಭಟ್ಟಾಚಾರ್ಯರಿಗೆ ಇಂತಹ ವಿದ್ವತ್ಪೂರ್ಣ ವಿವರಣೆ ಸಾಮಾನ್ಯ ಮನುಷ್ಯರಿಂದ ಅಸಾಧ್ಯ ಎಂಬುದು ಮನವರಿಕೆಯಾಯಿತು. ಇದಕ್ಕೂ ಮೊದಲೇ ಶ್ರೀ ಗೋಪಿನಾಥ ಆಚಾರ್ಯರು ಮಹಾಪ್ರಭುಗಳ ದೈವತ್ವದ ಬಗ್ಗೆ ಭಟ್ಟಾಚಾರ್ಯರಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸಿದರು. ಆಗ ಅವರಿಗೆ ಮಹಾಪ್ರಭುಗಳನ್ನು ಹಾಗೆ ಒಪ್ಪಿಕೊಳ್ಳಲು ಆಗಿರಲಿಲ್ಲ. ಆದರೆ ಈಗ ಮಹಾಪ್ರಭುಗಳ ವೇದಾಂತ ಸೂತ್ರ ಹಾಗೂ ಆತ್ಮರಾಮ ಶ್ಲೋಕದ ವಿವರಣೆಯಿಂದ ಅವರು ಸ್ತಂಭೀಭೂತರಾದರು. ಹೀಗೆ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಸ್ವಯಂ ಶ್ರೀಕೃಷ್ಣನೇ ಎಂದು ಅರಿಯದೆ ತಾವು ಭಗವಂತನ ಪಾದ ಕಮಲಗಳಲ್ಲಿ ಮಹಾಪರಾಧವೆಸಗಿರುವುದಾಗಿ ಭಾವಿಸತೊಡಗಿದರು. ಅನಂತರ ಅವರು ತಮ್ಮ ಮುಂಚಿನ ನಡವಳಿಕೆಗಾಗಿ ಪಶ್ಚಾತ್ತಾಪ ಪಡುತ್ತಾ ಚೈತನ್ಯ ಮಹಾಪ್ರಭುಗಳಿಗೆ ಶರಣಾಗತರಾದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಭಟ್ಟಾಚಾರ್ಯರನ್ನು ಮನ್ನಿಸುವ ಕೃಪೆ ತೋರಿದರು. ಚೈತನ್ಯ ಮಹಾಪ್ರಭುಗಳು ತಮ್ಮ ನಿರ್ವಾಜ್ಯ ಅನುಗ್ರಹದಿಂದ ಮೊದಲು ಚತುರ್ಭುಜ ನಾರಾಯಣನಾಗಿ, ಅನಂತರ ಕೈಯಲ್ಲಿ ಕೊಳಲು ಹಿಡಿದ ದ್ವಿಭುಜ ಕೃಷ್ಣನಾಗಿ ದರ್ಶನ ನೀಡಿದರು. ಕಂಟಿನ್ಯೂ ಮಾಡ್ಲಾ ಪ್ರಭುಜಿ? ಥ್ಯಾಂಕ್ ಯು. ಹರೇ ಕೃಷ್ಣ. ಮೊದಲು ಭಟ್ಟಾಚಾರ್ಯರು 9 ಆತ್ಮರಾಮ ಶ್ಲೋಕಕ್ಕೆ 9 ಅರ್ಥದಲ್ಲಿ ಅದನ್ನ ವಿವರಿಸ್ತಾರೆ. ನಂತರ ಚೈತನ್ಯ ಮಹಾಪ್ರಭು 60 ಅದು ಅದನ್ನ ಟಚ್ ಮಾಡದೆ 9 ಮುಟ್ಟದೆ ಅವರು ಕೊಟ್ಟ ಅರ್ಥ ವಿವರಣೆಯನ್ನ ಬಿಟ್ಟು
ಓಕೆ 64 ಇದನ್ನ ಓಕೆ ಇಲ್ಲಿ ನಾವು ನೋಡ್ಬೋದು. ಓಕೆ ಅನಂತರ ಭಟ್ಟಾಚಾರ್ಯರು ನೀಡಿದ 9 ವಿವರಣೆಗಳನ್ನು ಬಿಟ್ಟು ಬೇರೆ 64 ಬಗೆಯ ಶ್ಲೋಕದ ವಿವರಣೆಯನ್ನ ನೀಡಿದರು, ಅವರು ಕೊಡ್ತಾರೆ. ಇದರಿಂದ ಅವರೇ ಹೀಗೆ ಮಹಾಪ್ರಭುಗಳಿಂದ ಆತ್ಮರಾಮ ಶ್ಲೋಕದ ವಿವರಣೆ ಕೇಳಿದ ಭಟ್ಟಾಚಾರ್ಯರಿಗೆ ಇಂತಹ ವಿದ್ವತ್ಪೂರ್ಣ ವಿವರಣೆ ಸಾಮಾನ್ಯ ಮನುಷ್ಯರಿಗೆ ಅಸಾಧ್ಯ ಎಂಬುದು ಮನವರಿಕೆ ಆಯ್ತು. ಅವ್ರಿಗೆ ಗೊತ್ತಾಗುತ್ತೆ ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಓಕೆ ಇದಕ್ಕೆ ಇಷ್ಟು 64 ಅರ್ಥದಲ್ಲಿ ವಿವರಣೆ ಕೊಡ್ಬೇಕಾದ್ರೆ ಇವರು ಈ ಭೌತಿಕ ಜಗತ್ತಿನ ವ್ಯಕ್ತಿ ಅಲ್ಲ. ಇದಕ್ಕೂ ಮೊದಲೇ ಅವರಿಗೆ ಗೋಪಿನಾಥಾಚಾರ್ಯರು ಮಹಾಪ್ರಭು ದೇವೋತ್ತಮ ಪರಮಪುರುಷ ಎಂದು ಮನವರಿಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ಅವರಿಗೆ ಮಹಾಪ್ರಭುಗಳನ್ನು ಹಾಗೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆದರೆ ಈಗ ಮಹಾಪ್ರಭುಗಳು ವೇದಾಂತ ಸೂತ್ರ ಹಾಗೂ ಆತ್ಮರಾಮ ಶ್ಲೋಕದ ವಿವರಣೆಯಿಂದ ಅವರು ಸ್ತಂಭೀಭೂತರಾದರು. ಹೀಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಕೃಷ್ಣನೇ ಎಂದು ಅರಿಯದೆ ತಾವು ಭಗವಂತನ ಪಾದ ಕಮಲಗಳಲ್ಲಿ ಅಪರಾಧವೆಸಗಿರುವುದಾಗಿ ಭಾವಿಸತೊಡಗಿದ್ದಾರೆ. ಇವರು ದೇವೋತ್ತಮ ಪರಮಪುರುಷ ಭಗವಂತ ನಾನು ತಿಳಿಯದೆ ಅಪರಾಧ ಮಾಡಿದೆ ಅಂತ ಅವರು ಪ್ರಾಯಶ್ಚಿತ್ತವನ್ನ ಇದು ಮಾಡ್ತಾರೆ. ಅನಂತರ ಅವರು ತಮ್ಮ ಮುಂಚಿನ ನಡವಳಿಕೆಗಾಗಿ ಪ್ರಾಯಶ್ಚಿತ್ತ ಪಡುತ್ತಾ ಚೈತನ್ಯ ಮಹಾಪ್ರಭುಗಳಿಗೆ ಅವರು ಶರಣಾಗ್ತಾರೆ. ಚೈತನ್ಯ ಮಹಾಪ್ರಭುಗಳು ಭಟ್ಟಾಚಾರ್ಯರ ಮನ್ನಿಸುವವರಿಗೆ ಕೃಪೆ ತೋರುತ್ತಾರೆ. ಆಗ ಅವರು ಅವರಿಗೆ ತೋರಿಸ್ತಾರೆ ಅವರು ಯಾರು ಅಂತ, ಷಡ್ಭುಜ ರೂಪವನ್ನ ತೋರಿಸ್ತಾರೆ. ಚೈತನ್ಯ ಮಹಾಪ್ರಭುಗಳು ತಮ್ಮ ನಿರ್ವಾಜ್ಯ ಅನುಗ್ರಹದಿಂದ ಮೊದಲು ಚತುರ್ಭುಜ ನಾರಾಯಣನಾಗಿ ಅನಂತರ ಕೈಯಲ್ಲಿ ಕೊಳಲು ಹಿಡಿದ ದ್ವಿಭುಜ ಕೃಷ್ಣನಾಗಿ ದರ್ಶನ ನೀಡಿದರು. ಓಕೆ ಅವರು ದರ್ಶನವನ್ನ ಕೊಡ್ತಾರೆ ಭಟ್ಟಾಚಾರ್ಯ. ಅವರಿಗೆ ಗೊತ್ತಾಗುತ್ತೆ ಇವರು ಭಗವಂತ ಅಂತ. ಭಟ್ಟಾಚಾರ್ಯರು ಓಕೆ ನೆಕ್ಸ್ಟ್ ಯಾರಾದ್ರೂ ಓದಿ. ಗಾಯತ್ರಿ ದೇವಿ ಮಾತಾಡಿ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಡಿ. ಭಟ್ಟಾಚಾರ್ಯರು ಒಂದೇ ಭಟ್ಟಾಚಾರ್ಯರು ಕೂಡಲೇ ಭಗವಂತನ ಪಾದಗಳಿಗೆ ಎರಗಿದರು ಹಾಗೂ ಮಹಾಪ್ರಭುಗಳ ಅನುಗ್ರಹದಿಂದ ಅವರನ್ನು ಕೊಂಡಾಡುವ ಅನೇಕ ಸೂಕ್ತ ಶ್ಲೋಕಗಳನ್ನು ರಚಿಸಿದರು. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಸ್ತುತಿಸುವ ಸುಮಾರು 100 ಶ್ಲೋಕಗಳನ್ನು ರಚಿಸಲು ಮಹಾಪ್ರಭುಗಳು ಅವರನ್ನು ಆನಂದಿಸಿದರು. ಇದರಿಂದ ದಿವ್ಯಾನಂದ ತುಂದಿಲರಾದ ಭಟ್ಟಾಚಾರ್ಯರಿಗೆ ಭೌತಿಕ ಜೀವನದ ಪ್ರಕ್ರಿಯೆ ಮಾಯವಾಯಿತು. ಕಂಗಳಿಂದ ಬಾಷ್ಪಗಳು ಉದುರಿದವು, ದೇಹ ಕಪ್ಪಿಸತೊಡಗಿತು, ಹೃದಯ ದವಗುಟ್ಟಲಾರಂಭಿಸಿತು. ಅವರು ಭಾವಪರವಶರಾಗಿ ಗಾಯನ ನರ್ತನಗಳಲ್ಲಿ ತೊಡಗಿದರು, ರೋಧಿಸಿದರು ಮತ್ತು ಬೆವರತೊಡಗಿದರು. ಸಮಾಧಿ ಸ್ಥಿತಿಯ 8 ಲಕ್ಷಣಗಳು ಅವರ ದೇಹದಲ್ಲಿ ವ್ಯಕ್ತಗೊಂಡವು. ಮಹಾಪ್ರಭುಗಳ ಅನುಗ್ರಹದಿಂದ ತಮ್ಮ ಭಾವಮೈದುನರಲ್ಲಿ ಉಂಟಾದ ಈ ಅದ್ಭುತ ಪರಿವರ್ತನೆಯನ್ನು ಕಂಡು ಶ್ರೀ ಗೋಪಿನಾಥಾಚಾರ್ಯರು ಸಂತೋಷ ಆಶ್ಚರ್ಯಗಳಿಂದ ತುಂಬಿ ಹೋದರು. ಪ್ರಭುಜಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಅವರು ಅವರಿಗೆ ದರ್ಶನನ ಕೊಡ್ತಾರೆ. ಮೊದಲು ಚತುರ್ಭುಜವನ್ನ, ನಂತರ ಚತುರ್ಭುಜ ನಾರಾಯಣ ವಿಷ್ಣು, ಶಂಖ ಚಕ್ರ ಗದಾ ಪದ್ಮ ಹಿಡಿದದ್ದು, ಅನಂತರ ಕೈಯಲ್ಲಿ ಕೊಳಲು ಹಿಡಿದ ದ್ವಿಭುಜ ರೂಪ ಅದನ್ನವನ್ನ ದರ್ಶನ ನೀಡ್ತಾರೆ ಚೈತನ್ಯ ಮಹಾಪ್ರಭು ಸಾರ್ವಭೌಮ ಭಟ್ಟಾಚಾರ್ಯರು. ಆಗ ಭಟ್ಟಾಚಾರ್ಯ ಕೂಡಲೇ ಭಗವಂತನ ಪಾದ ಕಮಲ ಎರಗಿದರು ಹಾಗೂ ಮಹಾಪ್ರಭುಗಳ ಅನುಗ್ರಹದಿಂದ ಅವರನ್ನು ಕೊಂಡಾಡುವ ಅವರನ್ನು ಗುಣಗಾನ ಮಾಡುವ, ಸ್ತುತಿ ಮಾಡುವ 100 ಶ್ಲೋಕಗಳನ್ನ ರಚಿಸ್ತಾರೆ. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಸ್ತುತಿಸುವ ಸುಮಾರು 100 ಶ್ಲೋಕಗಳನ್ನ ರಚಿಸಲು ಮಹಾಪ್ರಭುಗಳು ಅವರನ್ನ ಆಲಿಂಗಿಸ್ತಾರೆ. ಇದರಿಂದ ದಿವ್ಯಾನಂದದಿಂದ ಅವರು ಭಟ್ಟಾಚಾರ್ಯರು ಭೌತಿಕ ಜೀವನದ ಪ್ರಜ್ಞೆ ಎಲ್ಲ ಅವರಿಗೆ ಮಾಯ ಆಗ್ತದೆ. ಅವರು ಕಣ್ಣಿನಲ್ಲಿ ಆನಂದ ಬಾಷ್ಪ ಉರಿಯುತ್ತದೆ, ಮತ್ತೆ ದೇಹ ಕಂಪಿಸತೊಡಗುತ್ತದೆ, ಹೃದಯ ದವಗಟ್ಟಲಾರಂಭಿಸ್ತದೆ, ಮತ್ತೆ ಅವರು ಭಾವಪರಶರಾಗಿ ಗಾಯನ ನರ್ತನದಲ್ಲಿ ತೊಡಗ್ತಾರೆ, ಮತ್ತೆ ರೋಧಿಸ್ತಾರೆ, ಮತ್ತೆ ಬೆವರ್ಲಿಕ್ಕೆ ತೊಡಗ್ತದೆ. ಹೀಗೆ ಅವರು ಆ ಸಮಾಧಿ ಸ್ಥಿತಿಯ 8 ಲಕ್ಷಣಗಳು ಅವರ ದೇಹದಲ್ಲಿ ವ್ಯಕ್ತಗೊಂಡವು. ಸಮಾಧಿ ಸ್ಥಿತಿಯಲ್ಲಿ ಯಾವ ಲಕ್ಷಣ ಇರುತ್ತೆ ಅದು ಅವರ ದೇಹದಲ್ಲಿ ವ್ಯಕ್ತ ಆಗ್ತದೆ. ಮಹಾಪ್ರಭುಗಳ ಅನುಗ್ರಹದಿಂದ ತಮ್ಮ ಭಾವಮೈದುನಲ್ಲಿ ಉಂಟಾದ ಈ ಅದ್ಭುತ ಪರಿವರ್ತನೆಯನ್ನು ಕಂಡು ಶ್ರೀ ಗೋಪಿನಾಥಾಚಾರ್ಯರು ಸಂತೋಷಾಶ್ಚರ್ಯಗಳಿಂದ ತುಂಬಿ ಹೋದರು. ಇದನ್ನ ಕಂಡು
ಓಕೆ, ಅವರ ಭಾವಮಯದಲ್ಲಿ ಗೋಪಿನಾಥಾಚಾರ್ಯ ಅದನ್ನು ಕಂಡು ಅವರಿಗೆ ತುಂಬಾ ಖುಷಿ ಆಗುತ್ತೆ. ಓಕೆ, ಅವರು ತುಂಬಿ ಹೋದರು. ನಂತರ ಅವರು ಚೈತನ್ಯ ಮಹಾಪ್ರಭು 8 ಶ್ಲೋಕಗಳೇ ಒಂದು ಇದನ್ನ ರಚಿಸ್ತಾರೆ. ಅದನ್ನ ಇಲ್ಲಿ ಯಾರಾದ್ರೂ ಓದಿ. ಸುಮಿತ್ರಾ ವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಸ್ತುತಿಸಿ ಭಟ್ಟಾಚಾರ್ಯರು ರಚಿಸಿದ 100 ಶ್ಲೋಕಗಳ ಪೈಕಿ ಈ ಕೆಳಗಿನ 2 ಶ್ಲೋಕಗಳು ತುಂಬಾ ಮುಖ್ಯವಾದವು ಮತ್ತು ಈ 2 ಶ್ಲೋಕಗಳು ಮಹಾಪ್ರಭುಗಳ ಕಾರ್ಯೋದ್ದೇಶವನ್ನು ಸಾರಭೂತವಾಗಿ ವಿವರಿಸುತ್ತದೆ. 1. ಈಗ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ದರ್ಶನ ನೀಡಿರುವ ದೇವೋತ್ತಮ ಪುರುಷನಿಗೆ ನಾನು ಶರಣಾಗತನಾಗುತ್ತೇನೆ. ಅವರು ಕರುಣಾಸಾಗರರು. ಈಗ ನಮಗೆ ಲೌಕಿಕ ವೈರಾಗ್ಯ, ವಿದ್ಯೆ ಮತ್ತು ಭಗವಂತನ ಭಕ್ತಿ ಸೇವೆಯನ್ನು ಉಪದೇಶಿಸಲು ಸ್ವಯಂ ಅವತರಿಸಿ ಬಂದಿದ್ದಾರೆ. ಕಾಲಾವಶದಿಂದಾಗಿ ಭಗವಂತನ ಭಕ್ತಿ ಸೇವೆಯು ಮರೆತು ಹೋಗಿರುವುದರಿಂದ ಈ ತತ್ವಗಳ ಪುನರುಜ್ಜೀವನಕ್ಕಾಗಿ ಭಗವಂತನು ಅವತರಿಸಿ ಬಂದಿದ್ದಾನೆ. ಆದ್ದರಿಂದ ಅವನ ಪಾದ ಕಮಲಗಳಿಗೆ ನಾನು ನಮಸ್ಕರಿಸುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಒಂದು ಲೈನ್ ಓದಿ. ಇದು ಒಂದು ಪ್ಯಾರ ಚಿಕ್ಕದು. ಮುಕ್ತಿ ಎನ್ನುವುದು ವಿಷ್ಣು ಅಥವಾ ದೇವೋತ್ತಮ ಪುರುಷನಿಗೆ ಸರಿ ಸಮಾನನಾದ ಪದವೆಂದು ಮಹಾಪ್ರಭುಗಳು ವಿವರಿಸಿದರು. ಮುಕ್ತಿ ಸಾಧನೆ ಅಥವಾ ಲೌಕಿಕ ಬಂಧನಗಳಿಂದ ವಿಮೋಚನೆ ಪಡೆಯುವುದೆಂದರೆ ಭಗವತ್ ಸೇವೆಯ ಪ್ರಾಪ್ತಿ ಎಂದೇ ಅರ್ಥ ಎಂದು ಮಹಾಪ್ರಭುಗಳು ತಿಳಿಸಿದರು. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು. ಅವರು ಹಾಗೆ ಚೈತನ್ಯ ಮಹಾಪ್ರಭು ಬಗ್ಗೆ 100 ಶ್ಲೋಕವನ್ನ ರಚಿಸ್ತಿರೋದು ನಾವು ಇದಕ್ಕಿಂತ ಮುಂಚೆ ಇಲ್ಲಿ ನೋಡಿದ್ವಿ ಅನೇಕ. ಓಕೆ, ಅವರು ಶರಣಾಗ್ತಾರೆ. ಹಾಗೆ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ತುತಿಸುವ ಸುಮಾರು 100 ಶ್ಲೋಕಗಳನ್ನ ರಚಿಸ್ತಾರೆ. ಓಕೆ, ಚೈತನ್ಯ ಮಹಾಪ್ರಭು ಅವರನ್ನ ಆಲಿಂಗಿಸ್ತಾರೆ. ನಂತರ ಅದರಲ್ಲಿ ಕೆಲವನ್ನ ಅವರು ಸ್ತುತಿಸಿದ ಭಟ್ಟಾಚಾರ್ಯ ರಚಿಸಿದ 100 ಶ್ಲೋಕಗಳ ಪೈಕಿ ಈ 2 ಶ್ಲೋಕವನ್ನ ಆಚಾರ್ಯರು ಇಲ್ಲಿ ಕೊಟ್ಟಿದ್ದಾರೆ. ಅದರ ಅನುವಾದವನ್ನ ಅದು ಅವರ ಮಹಾಪ್ರಭುಗಳ ಕಾರ್ಯೋದ್ದೇಶವನ್ನು ಸಾರಭೂತವಾಗಿ ಇಲ್ಲಿ ವಿವರಿಸ್ತದೆ. ಏನೆಲ್ಲ ಅವ್ರು ಏನ್ ಹೇಳ್ತಾರೆ ಆ ಶ್ಲೋಕದಲ್ಲಿ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳೇ, ಈಗ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ದರ್ಶನ ನೀಡುವ ದೇವೋತ್ತಮ ಪುರುಷನಿಗೆ ನಾನು ಶರಣಾಗ್ತೇನೆ. ಅವರು ಕರುಣಾಸಾಗರರು. ಈಗ ನಮಗೆ ಲೌಕಿಕ ವೈರಾಗ್ಯ, ಭೌತಿಕ ಜೀವನದಿಂದ ವೈರಾಗ್ಯ, ವಿದ್ಯೆ ಮತ್ತು ಭಗವಂತನ ಭಕ್ತಿ ಸೇವೆಯನ್ನು ಉಪದೇಶಿಸಲು ಸ್ವಯಂ ಅವತರಿಸಿ ಬಂದಿದ್ದಾರೆ. ಅವರೇ ಸ್ವಯಂ ಅವತರಿಸಿ ಬಂದಿದ್ದಾರೆ. ಯಾಕೋಸ್ಕರ? ಈ ಲೌಕಿಕ ಜೀವನ, ವೈರಾಗ್ಯ, ವಿದ್ಯೆ, ಭಗವಂತನ ಭಕ್ತಿ ಸೇವೆಯನ್ನ ಉಪದೇಶಿಸಿ ಬಂದ. ನಂತರ ಶ್ಲೋಕದಲ್ಲಿ ವಿವರಿಸ್ತಾರೆ, ಕಾಲವಶದಿಂದಾಗಿ ಭಗವಂತನ ಭಕ್ತಿ ಸೇವೆಯು ಮರೆತು ಹೋಗಿರುವುದರಿಂದ ಆ ತತ್ವಗಳನ್ನು ಪುನರುಜ್ಜೀವನಕ್ಕಾಗಿ ಭಗವಂತನು ಅವತರಿಸಿ ಬಂದಿದ್ದಾನೆ. ಅಂದ್ರೆ ಮರ್ತಿದ್ದೇವೆ, ನಮ್ಮ ಹತ್ರ ಉಂಟದು, ಅದೇ ಇದೆಲ್ಲ ನಮಗೆ ಭಗವಂತ ಯಾಕೆ ಬರುವುದನ್ನ ನಮಗೆ ನೆನಪಿಸ್ಲಿಕ್ಕೆ. ನಾವು ಅದನ್ನ ಮರ್ತು ಈ ಭೌತಿಕ ಜೀವನದಲ್ಲಿ ತಿರುಗುತ್ತಾ ಇದೆ. ಅದನ್ನ ನೆನಪಿಸ್ಲಿಕ್ಕೆ ಭಗವಂತನೇ ಬರ್ತಾರೆ, ಸ್ವತಃ ಅವತಾರ ತಗೊಂಡು ಭಕ್ತರನ್ನ ಕಲಿಸ್ತಾರೆ, ಶಾಸ್ತ್ರವನ್ನ ಕಲಿಸ್ತಾರೆ. ಇದರಿಂದ ಆ ಪುನರುಜ್ಜೀವನ, ಭಗವಂತನು ಅವತರಿಸಿ ಬಂದಿದ್ದಾನೆ, ಅದಕ್ಕೋಸ್ಕರ ಭಗವಂತ ಬಂದ. ಆದ್ದರಿಂದ ಅವನ ಪಾದ ಕಮಲಗಳಿಗೆ ನಾನು ನಮಸ್ಕರಿಸುತ್ತೇನೆ ಅಂತ 2 ಶ್ಲೋಕವನ್ನ ಇಲ್ಲಿ ಆಚಾರ್ಯರು ತಿಳಿಸ್ತಾರೆ. ಆದ್ರೆ ಆಚಾರ್ಯರು ಇಲ್ಲಿ ಹೇಳ್ತಾರೆ, ಮುಕ್ತಿ ಎನ್ನುವುದು ವಿಷ್ಣು ದೇವೋತ್ತಮ ಪುರುಷನಿಗೆ ಸರಿಸಮಾನನಾದ ಪದವೆಂದು ಮಹಾಪ್ರಭುಗಳು ವಿವರಿಸಿದರು. ಮುಕ್ತಿ ಸಾಧನೆ ಅಥವಾ ಲೌಕಿಕ ಬಂಧನಗಳಿಗೆ ವಿಮೋಚನೆ ಪಡೆಯುವುದೆಂದರೆ ಭಕ್ತಿ ಸೇವೆಯ ಪ್ರಾಪ್ತಿ ಎಂದೇ ಅರ್ಥ. ಭಕ್ತಿ ಸೇವೆಯ ಪ್ರಾಪ್ತಿ ಎಂದೇ ಅರ್ಥ. ಅಂದ್ರೆ ನಮ್ಮ ನಿಜವಾದ ಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೊಳ್ಳಿ. ಮುಕ್ತಿ ಹಿತ್ವ ಅನ್ಯಥಾರೂಪ ಸ್ವರೂಪೇನ ವ್ಯವಸ್ಥಿತಿ. ನಮ್ಮ ಸ್ವರೂಪ ನಾವು ಭಗವಂತನ ಸೇವೆಯಲ್ಲಿ ನಿರತರಾಗುವುದು, ಭಗವತ್ ಪ್ರಾಪ್ತಿ ಎಂದೇ ಅರ್ಥ. ಮುಕ್ತಿ ಅಂದ್ರೆ ಅದೇ ಭಗವಂತನ ಸೇವೆ. ಅವರು ಅದೇ ನಿಜವಾದ ಇದು. ಭೌತಿಕ ಇದರಿಂದ ನಾವೆಲ್ಲ ಬಿಡುಗಡೆ ಆಗ್ತೇವೆ. ನಂತರದ ಕಥೆಯನ್ನ ಇಲ್ಲಿ ತಿಳಿಸ್ತಾರೆ. ಯಾರಾದ್ರೂ ಓದಿ. ಮಲ್ಲಿಕಾ ಶೆಟ್ಟಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 1 ಸೆಕೆಂಡ್. ಈಗ ನೋಡಿ, ಹರೇ ಕೃಷ್ಣ. ಹರೇ. ಅನಂತರ ಮಹಾಪ್ರಭುಗಳು ದಕ್ಷಿಣ ಭಾರತದತ್ತ ಪ್ರಯಾಣ ಮಾಡಿದರು. ಹಾದಿಯಲ್ಲಿ ತಾವು ಸಂಧಿಸಿದವರೆಲ್ಲರನ್ನೂ
ರವನನ್ನೆಲ್ಲ ಭಗವಾನ್ ಶ್ರೀಕೃಷ್ಣನ ಭಕ್ತರನ್ನಾಗಿ ಪರಿವರ್ತಿಸಿದರು. ಇಂಥ ಭಕ್ತರು ಇನ್ನು ಅನೇಕರನ್ನು ಭಕ್ತಿ ಸೇವಾ ಪಂಥಕ್ಕೆ ಅಥವಾ ಭಗವಂತನ ಧರ್ಮಕ್ಕೆ ಪರಿವರ್ತನೆಗೊಳಿಸಿದರು. ಹೀಗೆ ಅವರು ಗೋದಾವರಿಯ ತಟವನ್ನು ತಲುಪಿದರು. ಅಲ್ಲಿ ಒರಿಸ್ಸಾದ ದೊರೆ ಮಹಾರಾಜ ಪ್ರತಾಪರುದ್ರನ ಪರವಾಗಿ ಮದ್ರಾಸ್ ರಾಜ್ಯಪಾಲ ಶ್ರೀ ರಮಾನಂದ ರಾಯರನ್ನು ಭೇಟಿಯಾದರು. ರಮಾನಂದ ರಾಯರೊಡನೆ ಮಹಾಪ್ರಭುಗಳು ನಡೆಸಿದ ಮಾತುಕತೆಗಳು ಪಾರಮಾರ್ಥಿಕ ಜ್ಞಾನದ ಉನ್ನತ ಸಾಕ್ಷಾತ್ಕಾರದ ನಿಟ್ಟಿನಲ್ಲಿ ಮಹತ್ವಪೂರ್ಣವಾದವು. ಈ ಸಂಭಾಷಣೆಯೇ ಒಂದು ಸಣ್ಣ ಪುಸ್ತಿಕೆಯಾಗುತ್ತದೆ. ಆದರೆ ಇಲ್ಲಿ ನಾವು ಸಂಭಾಷಣೆಯ ಸಾರಾಂಶವನ್ನು ಮಾತ್ರ ನೀಡುತ್ತಿದ್ದೇವೆ. ಮುಂದೆ ಓದಿ ನಾವು ಪ್ರಭುಜಿ. ಓಕೆ ಮಾತಾಜಿ, ನೆಕ್ಸ್ಟ್ ಯಾರಾದ್ರೂ ಓದ್ಲಿ. ಆಯ್ತು, ಸರಿ ಸರಿ. ಹರೇ ಕೃಷ್ಣ. ಸೀಮಾ ಮಾತಾಜಿ, ಹರೇ ಕೃಷ್ಣ. ಸೀಮಾ ಭಂಡಾರ್ಕರ್. ಹರೇ ಕೃಷ್ಣ ಪ್ರಭುಜಿ. ಸ್ಕ್ರೀನ್ ಇದು ನೋಡಿ ಪ್ರಭುಜಿ. ಶ್ರೀರಾಮರಾಯರು ಸಾಮಾಜಿಕ ಸ್ಥಾನಮಾನ ಸಾಕ್ಷಾತ್ಕಾರ ಪಡೆದವರಾಗಿದ್ದರು. ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಮಾತಾಜಿ, ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ನಾನು ಮ್ಯೂಟ್ ಮಾಡ್ತೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಪುಷ್ಪಾ ಶೆಟ್ಟಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶ್ರೀ ರಮಾನಂದರಾಯರು ಸಾಮಾಜಿಕ ಸ್ಥಾನಮಾನದಲ್ಲಿ ಬ್ರಾಹ್ಮಣನಿಗಿಂತ ಕೆಳ ಜಾತಿಯ ಸೇರಿದವರಾಗಿದ್ದರು. ಆತ್ಮ ಸಾಕ್ಷಾತ್ಕಾರ ಪಡೆದವರಾಗಿದ್ದರು. ಅವರು ಸನ್ಯಾಸ ಸ್ವೀಕರಿಸಲಿಲ್ಲ. ರಾಜ್ಯ ಸರ್ಕಾರದ ನೌಕರರಾಗಿದ್ದರು. ಆದರೂ ಚೈತನ್ಯ ಮಹಾಪ್ರಭುಗಳು ಪಾರಮಾರ್ಥಿಕ ಜ್ಞಾನ ಸಾಕ್ಷಾತ್ಕಾರದ ಆಧಾರದ ಬಲದಿಂದ ಅವರನ್ನು ಮುಕ್ತಾತ್ಮರೆಂದು ಸ್ವೀಕರಿಸಿದರು. ಅದೇ ಪ್ರಕಾರ ಮಹಾಪ್ರಭುಗಳು ಮಹಾಮಹಮ್ಮದೀಯ ಕುಟುಂಬದಿಂದ ಬಂದ ಉತ್ಕಟ ಭಗವದ್ಭಕ್ತರ ಶೀಲ ಹರಿದಾಸ ಠಾಕೂರರನ್ನು ಸ್ವೀಕರಿಸಿದರು. ವಿವಿಧ ಜಾತಿ ಮತಗಳಿಂದ ಪಂಥಗಳಿಂದ ಬಂದ ಅನೇಕರು ಮಹಾಪ್ರಭುಗಳ ಭಕ್ತರಾಗಿದ್ದಾರೆ. ಒಬ್ಬ ವ್ಯಕ್ತಿಯ ಭಕ್ತಿ ಸೇವಾ ಮಟ್ಟ ಒಂದೇ ಚೈತನ್ಯ ಮಹಾಪ್ರಭುಗಳ ಮನದಂಡವಾಗಿತ್ತು. ವ್ಯಕ್ತಿಯ ಬಾಹ್ಯ ಉಡುಗೆ ತೊಡುಗೆಗಳಿಗೆ ಅವರು ಗಮನ ಕೊಡಲಿಲ್ಲ. ಅಂತರಾತ್ಮ ಮತ್ತು ಅದರ ಚಟುವಟಿಕೆಗಳನ್ನು ಮಾತ್ರ ಅವರು ಗಮನಿಸುತ್ತಿದ್ದರು. ಆದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳ ಕಾರ್ಯೋದ್ದೇಶವನ್ನು ಆಧ್ಯಾತ್ಮಿಕ ಆಯಾಮದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳ ಪಂಥ ಅಥವಾ ಭಾಗವತ ಧರ್ಮ ಪಂಥವು ಲೌಕಿಕ ವ್ಯವಹಾರಗಳೊಂದಿಗೆ ಅಥವಾ ಸಮಾಜಶಾಸ್ತ್ರ, ರಾಜಕಾರಣ, ಆರ್ಥಿಕ ಅಭಿವೃದ್ಧಿಗಳಂತಹ ಜೀವನ ರೀತಿಯೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲ. ಶ್ರೀ ಭಾಗವತವು ಆತ್ಮನ ಶುದ್ಧ ಪಾರಮಾರ್ಥಿಕ ಪ್ರೇರಣೆಯಾಗಿದೆ. ಹರೇ ಕೃಷ್ಣ. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಅನಂತರ ಅವರು ಭಟ್ಟಾಚಾರ್ಯರಿಗೆ ಇದನ್ನ ತಿಳಿಸ್ತಾರೆ. ಭಟ್ಟಾಚಾರ್ಯರು ಅವರಿಗೆ ಶರಣಾಗ್ತಾರೆ. ನಂತರ ಅವರು ಮಹಾಪ್ರಭು ಇಲ್ಲಿಗೆ ದಕ್ಷಿಣ ಭಾರತದತ್ತ ಪ್ರಯಾಣವನ್ನ ಮಾಡ್ತಾರೆ. ಇಲ್ಲಿ ತುಂಬಾ ಜಾಗಕ್ಕೆ ಹೋಗಿದ್ದಾರೆ. ದಕ್ಷಿಣ ನಮ್ಮ ಉಡುಪಿ ಇಲ್ಲಿಗೆ ಸಹ ಬಂದಿದ್ದಾರೆ. ಚೈತನ್ಯ ಚರಿತಾಮೃತ ಎಲ್ಲ ವಿವರಣೆ ಬರುತ್ತೆ. ಹಾಗೆ ಹಾದಿಯಲ್ಲಿ ತಾವು ಸಂಧಿಸಿದವರನ್ನೆಲ್ಲ ಭಗವಾನ್ ಶ್ರೀ ಕೃಷ್ಣನ ಭಕ್ತರನ್ನಾಗಿ ಪರಿವರ್ತಿಸಿ ಎಲ್ಲ ಅವರು ಪ್ರಯಾಣ ಮಾಡುವಾಗ ಯಾರೆಲ್ಲ ಸಿಗ್ತಾರೆ ಅವರು ಕೃಷ್ಣನ ಭಕ್ತರನ್ನಾಗಿ ಪರಿವರ್ತಿಸ್ತಾರೆ. ಇಂತಹ ಭಕ್ತರು ಇನ್ನು ಅನೇಕರನ್ನು ಭಕ್ತಿ ಸೇವಾ ಪಂಥಕ್ಕೆ ಅಥವಾ ಭಗವಂತನ ಧರ್ಮಕ್ಕೆ ಪರಿವರ್ತನೆಗೊಳಿಸಿದರು. ಹೀಗೆ ಅವರು ಗೋದಾವರಿ ತಟವನ್ನು ತಲುಪುತ್ತಾರೆ. ಅಲ್ಲಿ ಒರಿಸ್ಸಾದ ದೊರೆ ಹೀಗೆ ಅವರು ದಕ್ಷಿಣ ಭಾರತವನ್ನ ಸಂಚಾರ ಮಾಡ್ತಾ ಗೋದಾವರಿ ನದಿ ತಟವನ್ನ ತಲುಪ್ತಾರೆ. ಅಲ್ಲಿ ಒರಿಸ್ಸಾದ ದೊರೆ, ಅವರ ಹೆಸರು ಮಹಾರಾಜ ಪ್ರತಾಪರುದ್ರ, ಅವರ ಪರವಾಗಿ ಮದ್ರಾಸ್ ರಾಜ್ಯಪಾಲ ಶ್ರೀ ರಾಮಾನಂದರಾಯರನ್ನು ಭೇಟಿ ಮಾಡ್ತಾರೆ. ಪ್ರತಾಪರುದ್ರರ
ಪರವಾಗಿ ಅವ್ರು ಯಾರನ್ನ ಭೇಟಿ ಮಾಡ್ತಾರೆ? ರಾಮಾನಂದ ರಾಯ ಭೇಟಿ ಆಗ್ತಾರೆ. ರಾಮಾನಂದ ರಾಯರೊಡನೆ ಮಹಾಪ್ರಭುಗಳು ನಡೆಸಿದ ಮಾತುಕತೆಗಳು ಪರಮಾರ್ಥಿಕ ಜ್ಞಾನದ ಉನ್ನತ ಸಾಕ್ಷಾತ್ಕಾರದ ನಿಟ್ಟಿನಲ್ಲಿ ಮಹತ್ವಪೂರ್ಣವಾದವು. ಇದೆಲ್ಲ ಬರುತ್ತದೆ. ಇವ್ರ ಜೊತೆ ತುಂಬಾ ಸಂಭಾಷಣೆ ನಡೆದಿದೆ. ತುಂಬಾ ಮುಖ್ಯವಾದ ನಮ್ಗೆ ಪಾಠ ಕಲಿಯಲಿಕ್ಕೆ ತುಂಬಾ ಅದನ್ನ ಚೈತನ್ಯ ಚರಿತಾಮೃತ ತುಂಬಾ ಡೀಟೇಲ್ ಆಗಿ ವರ್ಣಿಸ್ತದೆ. ಹಾಗೆ ಕೆಲವನ್ನ ಆಚಾರ್ಯರು ಇಲ್ಲಿ ಮಾತ್ರ ಹೇಳ್ತಾರೆ, ಸಾರಾಂಶವನ್ನ ಮಾತ್ರ ನೀಡಿದ್ದಾರೆ. ಅದನ್ನ ಪ್ರಭುಪಾದ ಇಲ್ಲಿ ಹೇಳ್ತಾರೆ. ಈ ಸಂಭಾಷಣೆಯೇ ಒಂದು ಸಣ್ಣ ಪುಸ್ತಕಿಯಾಗುತ್ತದೆ. ಓಕೆ, ಈ ಸಂಭಾಷಣೆ ಪುಸ್ತಕ ಆಗುತ್ತದೆ. ಆದರೆ ಇಲ್ಲಿ ನಾವು ಸಾರಾಂಶವನ್ನು ಸಂಭಾಷಣೆಯ ಸಾರಾಂಶವನ್ನು ಮಾತ್ರ ನೀಡಿದ್ದೇವೆ. ಇಲ್ಲಿ ಚಿಕ್ಕ ಸಾರಾಂಶವನ್ನ ಕೊಡ್ತಾರೆ. ಆ ಮಾತುಕತೆಯಲ್ಲಿ ಏನೆಲ್ಲ ಆಗುತ್ತೋ ಚಿಕ್ಕದಾಗಿ. ಶ್ರೀ ರಾಮಾನಂದ ರಾಯರು ಸಾಮಾಜಿಕ ಸ್ಥಾನಮಾನದಲ್ಲಿ ಬ್ರಾಹ್ಮಣಗಿಂತ ಕೆಲ ಜಾತಿಗೆ ಸೇರಿದವರಾಗಿದ್ದರೂ ಆತ್ಮ ಸಾಕ್ಷಾತ್ಕಾರ ಪಡೆದವರಾಗಿದ್ದರು. ಅವರು ಕೆಲ ಜಾತಿಯವರು ಆದ್ರೂ ಅವರು ಆತ್ಮ ಸಾಕ್ಷಾತ್ಕಾರವನ್ನ ಪಡೆದಿದ್ದರು. ಅವರು ಸನ್ಯಾಸ ಸ್ವೀಕರಿಸಿರಲಿಲ್ಲ. ರಾಮಾನಂದ ರಾಯರು ಸನ್ಯಾಸವನ್ನ ಸ್ವೀಕರಿಸಲಿಲ್ಲ. ಅವರು ರಾಜ್ಯ ಸರ್ಕಾರದ ನೌಕರರಾಗಿದ್ದರು. ಆದರೂ ಚೈತನ್ಯ ಮಹಾಪ್ರಭುಗಳು ಪರಮಾರ್ಥಿಕ ಜ್ಞಾನ ಸಾಕ್ಷಾತ್ಕಾರದ ಆಧಾರದ ಬಲದಿಂದ ಅವರನ್ನು ಮುಕ್ತಾತ್ಮರೆಂದು ಸ್ವೀಕರಿಸಿದರು. ಆದ್ರೂ ಅವರು ಸನ್ಯಾಸವನ್ನ ಸ್ವೀಕರಿಸಲಿಲ್ಲ. ಓಕೆ, ರಾಜ್ಯ ಸರ್ಕಾರ ನೌಕರರಾಗಿದ್ರು. ಹಾಗೆ ಚೈತನ್ಯ ಮಹಾಪ್ರಭು ಅವರಿಗೆ ಪರಮಾರ್ಥಿಕವಾದ ಜ್ಞಾನ ಸಾಕ್ಷಾತ್ಕಾರ ಇದರ ಬಲದಿಂದ ಅವರನ್ನ ಅವರು ಏನು ಅಂತ ಸ್ವೀಕಾರ ಮಾಡಿದ್ರು? ಮುಕ್ತಾತ್ಮರೆಂದು ಸ್ವೀಕಾರ ಮಾಡ್ತಾರೆ. ಅದೇ ಪ್ರಕಾರ ಮಹಾಪ್ರಭುಗಳು ಮಮ್ಮದೀಯ ಕುಟುಂಬದಿಂದ ಬಂದ ಉತ್ಕಟ ಭಕ್ತ ಶ್ರೀಲ ಹರಿದಾಸ್ ಠಾಕೂರನ್ನು ಸ್ವೀಕರಿಸಿದರು. ಅವರು ಮುಸ್ಲಿಂ ಕುಟುಂಬದಿಂದ ಬಂದವರು. ಯಾರು? ಹರಿದಾಸ್ ಠಾಕೂರ್. ಅವರನ್ನ ಚೈತನ್ಯ ಮಹಾಪ್ರಭು ಭಕ್ತರಾಗಿ ಸ್ವೀಕರಿಸ್ತಾರೆ. ಅವರು ಚೈತನ್ಯ ಮಹಾಪ್ರಭು ಭಕ್ತರು ಹರಿದಾಸ್ ಠಾಕೂರ್. ಒಬ್ಬ ವ್ಯಕ್ತಿಯ ಭಕ್ತಿ ಸೇವಾ ಮಟ್ಟ ಒಂದೇ ಚೈತನ್ಯ ಮಹಾಪ್ರಭುಗಳ ಮಹಾದಂಡವಾಗಿತ್ತು. ವ್ಯಕ್ತಿಯ ಬಾಹ್ಯ ಉಡುಗೆ ತೊಡುಗೆಗಳಿಗೆ ಅವರು ಗಮನ ಕೊಡುತ್ತಿರಲಿಲ್ಲ. ಅಂದ್ರೆ ಚೈತನ್ಯ ಮಹಾಪ್ರಭು ಯಾವುದಕ್ಕೆ ಭಕ್ತಿಗೆ ಜಾಸ್ತಿ ಇದು ಮಾಡ್ತಾ ಇದ್ರು, ಅವರ ಉಡುಗೆ ತೊಡುಗೆ ಯಾವುದಕ್ಕೂ ಅವರು ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾ ಇರಲಿಲ್ಲ. ಅಂತರಾತ್ಮ ಮತ್ತು ಅದರ ಚಟುವಟಿಕೆಗಳನ್ನು ಮಾತ್ರ ಅವರು ಗಮನಿಸುತ್ತಿದ್ದರು. ಅಂತರಾತ್ಮ ಮತ್ತೆ ಅವರ ಚಟುವಟಿಕೆ ಏನು ಉಂಟು ಅದನ್ನು ಮಾತ್ರ ಚೈತನ್ಯ ಮಹಾಪ್ರಭು ಗಮನಿಸ್ತಾ ಇದ್ರು. ಆದ್ರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳ ಕಾರ್ಯೋದ್ದೇಶವನ್ನು ಆಧ್ಯಾತ್ಮಿಕ ಆಯಾಮದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅವರ ಕಾರ್ಯೋದ್ದೇಶವನ್ನ ನಾವು ಯಾವ್ದ್ರಲ್ಲಿ? ಆಧ್ಯಾತ್ಮಿಕ ಆಯಾಮದಲ್ಲಿ ಅರ್ಥ ಮಾಡಿಕೊಳ್ಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳ ಪಂಥ ಅಥವಾ ಭಾಗವತ ಧರ್ಮದ ಪಂಥವು ಲೌಕಿಕ ವ್ಯವಹಾರಗಳೊಂದಿಗೆ ಅಥವಾ ಸಮಾಜಶಾಸ್ತ್ರ, ರಾಜಕಾರಣ, ಆರ್ಥಿಕ ಅಭಿವೃದ್ಧಿಗಳಂತ ಜೀವನ ರೀತಿಯೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲ. ಭೌತಿಕದಲ್ಲಿ ಯಾವುದೇ ಸಂಬಂಧ ಹೊಂದಿಲ್ಲ. ಅದು ಶ್ರೀಮದ್ ಭಾಗವತವು ಆತ್ಮನ ಶುದ್ಧ ಪರಮಾರ್ಥಿಕ ಪ್ರೇರಣೆ ಆಗಿದೆ. ಶ್ರೀಮದ್ ಭಾಗವತ ಆತ್ಮನ ಶುದ್ಧ ಪರಮಾರ್ಥಿಕ ಪ್ರೇರಣೆ ಆಗಿದೆ. ಓಕೆ, ನಂತರ ಆ ಗೋದಾವರಿ ತಟ್ಟದಲ್ಲಿ ಅಲ್ಲಿಂದ ಯಾರಾದ್ರೂ ಓದಿ. ಶಿಲ್ಪಾ ನವೀನ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಚೈತನ್ಯ ಮಹಾಪ್ರಭುಗಳು ಗೋದಾವರಿ ತಟದಲ್ಲಿ ಶ್ರೀ ರಾಮಾನಂದ ರಾಯರನ್ನು ಭೇಟಿಯಾದಾಗ ಹಿಂದೂಗಳು ಅನುಸರಿಸುವ ವರ್ಣಾಶ್ರಮವನ್ನು ಪ್ರಸ್ತಾವಿಸಿದರು. ವರ್ಣಾಶ್ರಮ ಧರ್ಮ ತತ್ವಗಳನ್ನು ಅನುಸರಿಸುವ ವರ್ಣಾಶ್ರಮ ಧರ್ಮ ತತ್ವಗಳನ್ನು ಅನುಸರಿಸುವ ಪ್ರತಿಯೊಬ್ಬನು ದಿವ್ಯ ಸಾಕ್ಷಾತ್ಕಾರ ಹೊಂದಬಹುದೆಂದು ಶ್ರೀರಾಮಾನಂದರಾಯರು ತಿಳಿಸಿದರು. ಮಹಾಪ್ರಭುಗಳ ಅಭಿಮತದ ಪ್ರಕಾರ ವರ್ಣಾಶ್ರಮ ಧರ್ಮ ಪದ್ಧತಿ ಅದಕ್ಕೂ ಆಧ್ಯಾತ್ಮಿಕ ಮೌಲ್ಯಗಳು ಉನ್ನತ ಸಾಕ್ಷಾತ್ಕಾರಕ್ಕೂ ಏನೇನು ಸಂಬಂಧವಿದೆ. ಜೀವನದ ಪರಮಸಿದ್ಧಿ ಜೀವನದ ಪರಮಸಿದ್ಧಿ ಅಥವಾ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ಲೌಕಿಕ ಬಂಧನಗಳಿಂದ ಬಿಡಿಸಿಕೊಂಡು ಪ್ರಮಾಣಗತವಾಗಿ ಭಗವಂತನ ದಿವ್ಯ ಪ್ರೇಮದ ಸೇವಾ ಸಾಕ್ಷಾತ್ಕಾರ ಪಡೆಯುವುದೇ ಆಗಿದೆ. ಈ ಮಾರ್ಗದಲ್ಲಿ ಪ್ರಗತಿಪರನಾದ ಜೀವಿಯನ್ನು ದೇವೋತ್ತಮ ಪುರುಷನು ಮಾನ್ಯ ಮಾಡುತ್ತಾನೆ. ಆದ್ದರಿಂದ ಭಕ್ತಿ ಸೇವೆ ಎಂಬುದು ಎಲ್ಲಾ ಜ್ಞಾನ, ಸಂಸ್ಕೃತಿ, ಸಂಸ್ಕಾರಗಳ ಪರ್ಯವಸಾನ. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಪತಿತಾತ್ಮರ ಉದ್ಧಾರಕ್ಕಾಗಿ ಅವತಾರವೆತ್ತಿದಾಗ ಸಕಲ ಜೀವಾತ್ಮರ ಉದ್ಧಾರಕ್ಕಾಗಿ
ಈ ರೀತಿ ಉಪದೇಶಿಸಿದನು. ಯಾರಿಂದ ಸಕಲ ಜೀವಾತ್ಮರು ಉದ್ಭವಿಸಿದ್ದಾರೋ ಆ ದೇವೋತ್ತಮ ಪರಮ ಪುರುಷನು ತಮ್ಮ ತಮ್ಮ ಧರ್ಮಗಳಿಂದ ಪೂಜಿಸಬೇಕು. ಏಕೆಂದರೆ ನಮಗೆ ಗೋಚರಿಸುವ ಸಕಲವೂ ಅವನ ಶಕ್ತಿಯ ವಿಸ್ತರಣೆ. ಇದು ನಿಜವಾದ ಸಿದ್ಧಿಯ ಮಾರ್ಗ. ಇದು ಇಂದಿನ ಮತ್ತು ಹಿಂದಿನ ಎಲ್ಲಾ ವಿಶ್ವಾಸಾರ್ಹ ಆಚಾರಗಳಿಂದ ಅನುಮೋದಿಸಲ್ಪಟ್ಟಿದೆ. ವರ್ಣಾಶ್ರಮ ಪದ್ಧತಿಯು ಹೆಚ್ಚು ಕಡಿಮೆ ನೀತಿ ನಿಯಮ ತತ್ವಗಳಿಂದ ಆಧರಿಸಿದೆ. ಇದರಲ್ಲಿ ಪಾರಮಾರ್ಥಿಕ ಸಾಕ್ಷಾತ್ಕಾರದ ಅಂಶ ಬಲು ಕಡಿಮೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಇದನ್ನು ಬಾಹ್ಯವೆಂದು ನಿರಾಕರಿಸಿ ವಿಷಯ ಕುರಿತು ಮಾತು ಮುಂದುವರಿಸಿದಂತೆ ಶ್ರೀ ರಾಮಾನಂದರಾಯರಿಗೆ ತಿಳಿಸಿದರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದಕ್ಕೆ ಮುಂಚೆ ಅವರು ಗೋದಾವರಿ ತಟದಲ್ಲಿ ನಾವು ಮುಂಚೆ ನೋಡಿದಾಗೆ ಅವರು ಗೋದಾವರಿ ತಟದಲ್ಲಿ ಯಾರನ್ನ ಭೇಟಿ ಆಗ್ತಾರೆ? ಪ್ರತಾಪ್ ರುದ್ರ ತಲುಪಿದಾಗ ಅಲ್ಲಿ ಒರಿಸ್ಸಾದ ದೊರೆ ಒರಿಸ್ಸಾದಲ್ಲಿ ಪ್ರತಾಪ್ ರುದ್ರನ ಅವರ ಪರವಾಗಿ ರಾಮಾನಂದರಾಯರನ್ನ ಭೇಟಿ ಆಗ್ತಾರೆ. ನಂತರ ಅದಾದ್ಮೇಲೆ ಚೈತನ್ಯ ಮಹಾಪ್ರಭು ಗೋದಾವರಿ ತಟದಲ್ಲಿ ಭೇಟಿ ಆದ್ರು. ಹಾಗೆ ಹಿಂದೂಗಳು ಅನುಸರಿಸುವ ವರ್ಣಾಶ್ರಮ ಧರ್ಮವನ್ನು ವಿಸ್ತರಿಸಿದರು. ಇದ್ರ ಬಗ್ಗೆ ತುಂಬಾ ಚರ್ಚೆ ನಡೆಯುತ್ತದೆ. ಚೈತನ್ಯ ಚರಿತಾಮೃತದಲ್ಲಿ ಇದನ್ನ ಹೇಳ್ತಾರೆ. ವರ್ಣಾಶ್ರಮ ಧರ್ಮದ ಮುಖ್ಯ ಉದ್ದೇಶ ಏನು, ಅದ್ರ ಬಗ್ಗೆ ತುಂಬಾ ಪ್ರಶ್ನೆ ಮಾಡ್ತಾರೆ. ರಥ ಪುಂಬಿರ್ ದ್ವಿಜ ಶ್ರೇಷ್ಠ ಭಾಗವತದಲ್ಲಿ ಹೇಳ್ತಾರೆ. ರಥ ಪುಂಬಿರ್ ದ್ವಿಜ ಶ್ರೇಷ್ಠ ವರ್ಣಾಶ್ರಮ ವಿಭಾಗಸ ಸ್ವನುಷ್ಠಿಸಸ್ಯ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಚನಂ. ಎಲ್ಲ ವರ್ಣಾಶ್ರಮ ಇದ್ರ ಉದ್ದೇಶ ಭಗವಂತನನ್ನ ತುಷ್ಟಿ ಮಾಡುದು. ವರ್ಣಾಶ್ರಮ ಧರ್ಮ ತತ್ವಗಳನ್ನು ಅನುಸರಿಸುವ ಮೂಲಕ ಪ್ರತಿಯೊಬ್ಬರು ದಿವ್ಯ ಸಾಕ್ಷಾತ್ಕಾರ ಹೊಂದಬಹುದೆಂದು ಶ್ರೀಲ ರಮಾನಂದರಾಯರು ತಿಳಿಸಿದರು. ಅವರು ಸಹ ತಿಳಿಸ್ತಾರೆ. ಅಂದ್ರೆ ಅವರು ಎಲ್ಲ ತಿಳಿದುಕೊಂಡ ವ್ಯಕ್ತಿ. ಅಂದ್ರೆ ಅವರು ಜ್ಞಾನದಲ್ಲೆಲ್ಲ ಅವರು ಸನ್ಯಾಸವನ್ನ ಸ್ವೀಕಾರ ಮಾಡ್ಲಿಲ್ಲ, ಅವರು ಇದ್ರಲ್ಲಿ ಇದ್ರು, ಆದ್ರೂ ಎಲ್ಲವನ್ನ ತಿಳ್ಕೊಂಡಿದ್ದಾರೆ ಈ ರಾಮಾನಂದರಾಯರು. ಅವ್ರು ಮುಕ್ತಾತ್ಮರೆ ಅಂತ ಚೈತನ್ಯ ಮಹಾಪ್ರಭು ಅವರನ್ನ ಇದು ಮಾಡ್ತಾರೆ ಅವರ ಜ್ಞಾನ ತರ್ಕದ ಬಲದಿಂದ. ಮಹಾಪ್ರಭುಗಳು ಅಭಿಮತದ ಪ್ರಕಾರ ವರ್ಣಾಶ್ರಮ ಧರ್ಮ ಪದ್ಧತಿಯು ಕೇವಲ ಬಾಹ್ಯ ವಿಷಯವಾಗಿದ್ದು ಅದಕ್ಕೂ ಆಧ್ಯಾತ್ಮಿಕ ಮೌಲ್ಯಗಳ ಅತ್ಯುನ್ನತ ಸಾಕ್ಷಾತ್ಕಾರಕ್ಕೂ ಏನೇನೂ ಸಂಬಂಧವಿಲ್ಲ. ಜೀವನದ ಪರಮಸಿದ್ಧಿ ಅಥವಾ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ಲೌಕಿಕ ಬಂಧನದಿಂದ ಬಿಡಿಸಿಕೊಂಡು ಪ್ರಮಾಣಾನುಗತವಾಗಿ ಭಗವಂತನ ದಿವ್ಯ ಪ್ರೇಮದ ಸೇವಾ ಸಾಕ್ಷಾತ್ಕಾರ ಪಡೆಯುವುದೇ ಆಗಿದೆ. ಇದ್ರ ಉದ್ದೇಶ ಅದೇ, ಭಗವಂತನ ಪ್ರೇಮ ಸಾಕ್ಷಾತ್ಕಾರ ಪಡೆಯುವುದು. ಈ ಮಾರ್ಗದಲ್ಲಿ ಪ್ರಗತಿಪರನಾದ ಜೀವಿಯನ್ನು ದೇವೋತ್ತಮ ಪರಮಪುರುಷನು ಮಾನ್ಯ ಮಾಡುತ್ತಾನೆ. ಇದರಲ್ಲಿ ಯಾರು ಪ್ರಗತಿಪರ ಜೀವಿ ಇರ್ತಾರೆ ಅವರನ್ನ ಭಗವಂತ ಮಾನ್ಯ ಮಾಡ್ತಾರೆ ಅಂತೆ. ಆದ್ದರಿಂದ ಭಕ್ತಿ ಸೇವೆ ಎಂಬುದು ಎಲ್ಲಾ ಜ್ಞಾನ ಸಂಸ್ಕೃತಿ ಸಂಸ್ಕಾರಗಳ ಪರ್ಯವಸನ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಪತಿತಾತ್ಮರ ಉದ್ಧಾರಕ್ಕಾಗಿ ಅವತಾರವೆತ್ತಿದಾಗ ಸಕಲ ಜೀವಾತ್ಮರ ಉದ್ಧಾರಕ್ಕಾಗಿ ಈ ರೀತಿ ಉಪದೇಶಿಸಿದನು. ಭಗವಂತ ಇದಕ್ಕೆ ಹೀಗೆ ಉಪದೇಶಿಸಿದ್ದಾರೆ, ಎಲ್ಲರೂ ಉದ್ಧಾರಕ್ಕಾಗಿ. ಈ ಎಲ್ಲ ಭಗವಂತ ಈ ಜ್ಞಾನವನ್ನೆಲ್ಲ ಕೊಡ್ತಾರೆ. ಭಗವದ್ಗೀತಾ ಭಾಗವತ ಎಲ್ಲ ನಮ್ಮ ಉದ್ಧಾರಕ್ಕೋಸ್ಕರ. ಅರ್ಜುನನಿಗೆ ಸಹ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ನಾನು ನಿನ್ಗೆ ಇದನ್ನೆಲ್ಲ ಯಾಕೆ ಹೇಳ್ತಾರೆ? ನಿನ್ನ ಒಳ್ಳೆಯದಕ್ಕೋಸ್ಕರ. ವಕ್ಷ್ಯಾಮಿ ಹಿತಕಾಮೇಯ, ನಿನ್ನ ಒಳ್ಳೆಯದಕ್ಕೋಸ್ಕರ ನಾನು ಇದನ್ನೆಲ್ಲ ಹೇಳ್ತೇನೆ, ಅದಕ್ಕೋಸ್ಕರ ನೀನು ಕೇಳು, ಶೃಣು. ನಮ್ಮ ಉದ್ಧಾರಕ್ಕಾಗಿ ಈ ರೀತಿ ಉಪದೇಶಿಸಿದನು. ಯಾರಿಂದ ಸಕಲ ಜೀವಾತ್ಮರು ಉದ್ಭವಿಸಿದ್ದಾರೋ ಆ ದೇವೋತ್ತಮ ಪರಮಪುರುಷನನ್ನು ತಮ್ಮ ತಮ್ಮ ಧರ್ಮಗಳಿಂದ ಪೂಜಿಸಬೇಕು. ಅವರು ಯಾರಿಂದ ಸಕಲ ಅಂದ್ರೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದು ಭಗವಂತ. ಆ ದೇವೋತ್ತಮ ಪರಮಪುರುಷನ ನಾವು ತಮ್ಮ ತಮ್ಮ ಧರ್ಮಗಳಿಂದ ಪೂಜಿಸಬೇಕು. ಏಕೆಂದರೆ ನಮಗೆ ಗೋಚರಿಸುವ ಸಕಲವು ಅವನ ಶಕ್ತಿಯ ವಿಸ್ತರಣೆ. ನಮಗೇನು ಗೋಚರ ಆಗ್ತದೆ ಅದು ಎಲ್ಲ ಭಗವಂತನ ಶಕ್ತಿಯ ವಿಸ್ತರಣೆ. ಭಗವಂತ ಇಲ್ಲದೆ ಏನು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಭಗವಂತನ ಪರಿಪೂರ್ಣವಾದ ಯೋಜನೆ. ಇದು ನಿಜವಾದ ಸಿದ್ಧಿಯ ಮಾರ್ಗ. ನಾವು ಭಗವಂತನ ಪೂಜೆ ಮಾಡಬೇಕು. ಇದು ಇಂದಿನ ಮತ್ತು ಹಿಂದಿನ ಎಲ್ಲಾ ವಿಶ್ವಾಸಾರ್ಹ ಆಚಾರಗಳಿಂದ ಅನುಮೋದಿಸಲ್ಪಟ್ಟಿದೆ. ವರ್ಣಾಶ್ರಮ ಪದ್ಧತಿ ಹೆಚ್ಚು ಕಡಿಮೆ ನೀತಿ ನಿಯಮ ತತ್ವಗಳನ್ನು ಆಧರಿಸಿದೆ. ಹೆಚ್ಚಾಗಿ ವರ್ಣಾಶ್ರಮ ಇದು
ನೀತಿಮಯ ತತ್ವಗಳನ್ನು ಆಧರಿಸಿ ಇದರಲ್ಲಿ ಪರಮಾರ್ಥಿಕ ಸಾಕ್ಷಾತ್ಕಾರ ಅಂಶ ಬಲು ಕಡಿಮೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅದನ್ನು ಬಾಹ್ಯವೆಂದು ನಿರಾಕರಿಸಿ ವಿಷಯ ಕುರಿತು ಮಾತು ಮುಂದುವರಿಸಿರುವಂತೆ ಶ್ರೀರಾಮಾನುಜರಾಯರಿಗೆ ತಿಳಿಸಿದರು. ಇದನ್ನ ಎಲ್ಲ ತಿಳಿಸ್ತಾರೆ. ನಂತರ ಅವರು ತುಂಬಾ ಚರ್ಚೆಯನ್ನ ಮಾಡ್ತಾರೆ. ನಾವು ಇಲ್ಲಿ ಅದರ ಸಾರಾಂಶವನ್ನು ಇನ್ನೂ ಸಹ ನೋಡ್ಲಿಕ್ಕಿದೆ. ನಾಳೆ ನಾವು ಇದನ್ನ ಮುಂದುವರಿಸುವ. ಅದಕ್ಕೆ ನಾನು ಜಪವನ್ನ ಶೇರ್ ಮಾಡ್ತೇನೆ. ಎಲ್ಲರೂ ಹಾಗೆ ಭಗವಂತನ ಪವಿತ್ರ ನಾಮವನ್ನ ಜಪ ಮಾಡ್ಬೇಕು. ಜಪ ಮಾಡುವುದರ ಮುಖಾಂತರ ನಾವು ಭಗವಂತನನ್ನ ಪ್ರಾಪ್ತಿ ಮಾಡ್ಬೋದು. ಕಲಿಯುಗದಲ್ಲಿ ಅದೇ ಭಗವಂತನ ಹರೇರ್ನಾಮೇವ ಕೇವಲಂ. ಓಕೆ, ಭಗವಂತನ ಯಾರು ನಾಮ ಜಪವನ್ನ ಮಾಡ್ತಾರೆ ಅವರು ಭೌತಿಕ ಬಂಧನದಿಂದ ಬಿಡುಗಡೆ ಆಗ್ತಾರೆ. ಓಕೆ, ನಾನು ಶೇರ್ ಮಾಡ್ತೇನೆ. ಎಲ್ಲರೂ ಜಪ ಮಾಡುವ.